प्रचार निर्विशेष शून्यवादी पार्षदेशतानि जयो श्री कृष्ण चैतन्य प्रभु नित्यानंद श्री अद्वैत गदाधर श्रीवासदि गौरवतंद हरे कृष्ण 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 हरे हरे राम हरे राम 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 हरे ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಭಾಗವತಂ ಕ್ಲಾಸಿಗೆ ಸ್ವಾಗತ ಸುಸ್ವಾಗತ. ಶ್ರೀಮದ್ ಭಾಗವತಂ 4ನೇ ಸ್ಕಂದ 3ನೇ ಅಧ್ಯಾಯ ಶ್ಲೋಕ 22. ಹರೇ ಕೃಷ್ಣ. ಪ್ರತ್ಯುದ್ಗಮ ಪ್ರಶ್ರಯಣ ಅಭಿವಾದನಂ ವಿಧೀಯತೆ ಸಾಧುಮಿತ ಸುಮಧ್ಯಮೇ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯಾಯ ಏವನ ದೇಹಮಾನಿನೇ. ಅನುವಾದ ಮತ್ತು ಭಾವಾರ್ಥ ಬೈ ಹಿಸ್ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜೈ. ಪ್ರಿಯ ತರುಣಿಯೇ, ಬಂಧು ಮಿತ್ರರು ಪರಸ್ಪರ ಶುಭ ಕಾಮನೆಗಳನ್ನು ಹೇಳುವಾಗ ಎದ್ದು ನಿಂತು ಒಬ್ಬರನ್ನೊಬ್ಬರು ಸ್ವಾಗತಿಸಿ ಅಭಿನಂದಿಸುತ್ತಾರೆ ನಿಜ. ಆದರೆ ಉನ್ನತ ಪಾರಮಾರ್ಥಿಕ ಮಟ್ಟವನ್ನು ತಲುಪಿದವನು ಪ್ರಾಜ್ಞಾನಾದರಿಂದ ಅಂತ ಪ್ರಣಾಮಗಳನ್ನು ದೇಹದಲ್ಲಿ ಅಂತರ್ಯಾಮಿಯಾಗಿರುವ ಪರಮಾತ್ಮನಿಗೆ ಸಲ್ಲಿಸುತ್ತಾನೆ ಹೊರತು ದೇಹದ ಜೊತೆಗೆ ಗುರುತಿಸಿಕೊಳ್ಳುವ ವ್ಯಕ್ತಿಗಲ್ಲ. ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಈ ಲಾಸ್ಟ್ ನೋಡಿ, ದೇಹ ಮಾನಿನಿ, ಶರೀರವೆಂದೇ ತಿಳಿಯುವ ವ್ಯಕ್ತಿ. ದೇಹದ ಜೊತೆಗೆ ಗುರುತಿಸಿಕೊಳ್ಳುವ ವ್ಯಕ್ತಿಗಲ್ಲ, ಪರಮಾತ್ಮನಿಗೆ. ಹಾಗಾಗಿ ರೆಸ್ಪೆಕ್ಟ್ ದೇಹಕ್ಕೆ ಅಲ್ಲ, ರೆಸ್ಪೆಕ್ಟ್ ದೇಹದೊಳಗಿರುವ ಪರಮಾತ್ಮನಿಗೆ. ದೇಹ ಅಂತಂದ್ರೆ ಪ್ರಭುಪಾದಿರುವಂಥದ್ದು, ದಿಸ್ ಬಾಡಿ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಪ್ಯಾಕೆಟ್ ಆಫ್ ಸ್ಟೂಲ್, ಯೂರಿನ್, ಬ್ಲಡ್, ಬೋನ್, ಮಸಲ್. ಇಟ್ಸ್ ಸ್ಟಿಂಕಿಂಗ್. ಸ್ಟಿಂಕಿಂಗ್ ಅಂದ್ರೆ ವಾಸನೆ. ಬೆಳಿಗ್ಗೆ ನಾವು ಎದ್ದು ಬ್ರಷ್ ಮಾಡೋದಿದ್ರೆ ಸ್ಟಿಂಕಿಂಗ್ ಆಗ್ತದೆ ಬಾಯಿ, ಸ್ನಾನ ಮಾಡೋದಿದ್ರೆ ಸ್ಟಿಂಕಿಂಗ್. ಮತ್ತೆ ನಾವು ಹೊಟ್ಟೆ ಕ್ಲಿಯರ್ ಮಾಡ್ತೇವೆ, ಮತ್ತೆ ನಮಗೆ ಹಸಿವು ಆಗ್ತದೆ. ಹಸಿವು ಆದ್ಮೇಲೆ ಫಿನಿಶ್ ಆಯ್ತಾ? ಇಲ್ಲ, ತಿಂತೇವೆ, ವಾಪಸ್ ಬಾಯಾರಿಕೆ ಆಗ್ತದೆ. ಬಾಯಾರಿಕೆ ಆದ ಕೂಡಲೇ ನಾವು ನೀರು ಕುಡಿತೇವೆ, ಮತ್ತೆ ಮೂತ್ರ ಬರ್ತದೆ. ಹಾಗಾಗಿ ಇದು ಆನ್ ಗೋಯಿಂಗ್ ಪ್ರೊಸೆಸ್. ಯಾವುದು? ದೇಹದ. ಆದರೆ ಯಾಕೆ ದೇಹಕ್ಕೆ ಎಂದೇಳುವಂಥದ್ದು? ರೆಸ್ಪೆಕ್ಟ್. ಯಾಕೆ ಅಂದ್ರೆ ದೇಹದೊಳಗೆ ಪರಮಾತ್ಮ ಇದ್ದಾನೆ, ಪರಮಾತ್ಮ ಇದ್ದಾನೆ, ಅದಕ್ಕೆ ರೆಸ್ಪೆಕ್ಟ್. ಈಗ ಗುರು, ಸ್ಪಿರಿಚುವಲ್ ಮಾಸ್ಟರ್, ಗುರು ಇಸ್ ದ ರೆಪ್ರೆಸೆಂಟೇಟಿವ್ ಆಫ್ ಗಾಡ್. ಅಂದ್ರೆ ಈಗ ಪ್ರಧಾನಮಂತ್ರಿ ಹೋಗುವುದಿಲ್ಲ, ಪ್ರಧಾನಮಂತ್ರಿ ಯಾರನ್ನು ಕಳಿಸ್ತಾರೆ, ಅವ್ರಿಗೆಲ್ಲ ಜಾಗಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ಅವ್ರನ್ನ ಕಳಿಸ್ತಾರೆ, ನೀನು ಅಲ್ಲಿ ಹೋಗಿ ನೋಡಿ ಬಾ. ಹಾಗೆ ಗುರು ಕೂಡ ಹಾಗೆ. ಗುರು ರೆಪ್ರೆಸೆಂಟೇಟಿವ್ ಆಫ್ ಕೃಷ್ಣ. ಹೇಗೆ ನಾವೀಗ ಆಫೀಸಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಒಬ್ಬ ಮೇನ್ ಪರ್ಸನ್ ಇರ್ತಾನೆ, ಅವ ಕಂಪನಿಯ ಪ್ರೊಪ್ರೈಟರ್ ರೆಪ್ರೆಸೆಂಟ್ ಮಾಡುವಂಥದ್ದು. ಕಂಪನಿಯ CEO ಯಾರು ಇರ್ತಾನೆ, ಅವನನ್ನು ರೆಪ್ರೆಸೆಂಟ್ ಮಾಡುವಾಗ. ಈಗ ನಾವು ವರ್ಕ್ ಮಾಡುವಾಗ ನಾವು ಅವನಿಗೆ ರಿಪೋರ್ಟ್ ಮಾಡಬೇಕು, ಕೆಲಸ ಮಾಡುವಾಗ. ಹಾಗಾಗಿ ಈಗ ನಾವು ಅವನನ್ನು ಸ್ಯಾಟಿಸ್ಫೈ ಮಾಡಿದ್ರೆ, ಯಾರು? HOD, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್, ಯು ಆರ್ ಸ್ಯಾಟಿಸ್ಫೈಯಿಂಗ್ ಪ್ರೊಪ್ರೈಟರ್. ಕಂಪನಿ ಪ್ರೊಪ್ರೈಟರ್ ಅವನನ್ನು ಸ್ಯಾಟಿಸ್ಫೈ ಮಾಡಿದ್ದಾರೆ. ಇದು ಪ್ರಭುಪಾದ ಇರುವಂತ ಎಕ್ಸಾಂಪಲ್, ನಾನಲ್ಲ.
ಹಾಗಾಗಿ ಅವ ಡೈರೆಕ್ಷನ್ ಕೊಡ್ತಾನೆ ಯಾರು, HOD, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್. ನಾವು ಯಾಕೆಂದ್ರೆ ಈಸ್ ಎಕ್ಸ್ಪೀರಿಯನ್ಸ್ಡ್, ಅವನಿಗೆ ಗೊತ್ತು, ಈಸ್ ಎ ಬಾಸ್. ಅವನ ಡೈರೆಕ್ಷನ್ ಪ್ರಕಾರ ನಾವು ಕೆಲಸ ಮಾಡಬೇಕು. ಹಾಗಾಗಿ ಸ್ಪಿರಿಚುವಲ್ ಮಾಸ್ಟರ್, ಗುರು, ಈಸ್ ದಿ ಎಕ್ಸ್ಟರ್ನಲ್ ಮ್ಯಾನಿಫೆಸ್ಟೇಷನ್ ಆಫ್ ಗಾಡ್. ಭಗವಂತ ಒಳಗಿದ್ದಾನೆ, ಹೊರಗೂ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ. ಒಳಗೆ ಒಳಗಿರುವವ ಪರಮಾತ್ಮ. ಹಾಗಾಗಿ ಪರಮಾತ್ಮ ಇನ್ಸ್ಟ್ರಕ್ಷನ್ ಯಾವಾಗ ಕೊಡ್ತಾನೆ? ಈಗ ನಮ್ಗೆ ಕೊಡ್ತಾನ ಪರಮಾತ್ಮ ಇನ್ಸ್ಟ್ರಕ್ಷನ್? ಎಸ್, ದಯವಿಟ್ಟು ಹೇಳಿ, ನಮ್ಗೆ ಪರಮಾತ್ಮ ಇನ್ಸ್ಟ್ರಕ್ಷನ್ ಕೊಡ್ತಾನ? ಎಸ್, ಹರೇ ಕೃಷ್ಣ. ಕೊಡ್ತಾನಂದ್ರೆ ಯಾಕೆ ಕೊಡ್ತಾನೆ, ಕೊಡುದಿಲ್ಲ ಅಂದ್ರೆ ಯಾಕೆ ಕೊಡುದಿಲ್ಲ? ಎರಡು ಪರಮಾತ್ಮ ಪ್ರಭುಜಿ ಎಲ್ಲರಿಗೂ ಕೊಡ್ತಾನೆ, ಆದ್ರೆ ನಾವು ಕೇಳಿಸ್ಕೊಳ್ಳೋದಿಲ್ಲ. ಯಾಕೆಂದ್ರೆ ನಾವು ಮಾಯೆಯ ಅಟ್ರಾಕ್ಷನ್ ಅಲ್ಲಿ ಇರೋದ್ರಿಂದ, ಗದ್ದಲದಲ್ಲಿ ಇರೋದ್ರಿಂದ ನಮಗೆ ಕಿವಿಗೆ ಅದು ಕೇಳಿಸೋಲ್ಲ. ಆದ್ರೆ ಯಾರು ಮುಕ್ತಾತ್ಮರಾಗಿರ್ತಾರೆ, ಯಾರು ಶುದ್ಧ ಭಕ್ತರಾಗಿರ್ತಾರೆ, ಅವರಿಗೆಲ್ಲ ಪರಮಾತ್ಮನ ಇನ್ಸ್ಟ್ರಕ್ಷನ್ಸ್ ಅರ್ಥ ಆಗತ್ತೆ, ಮತ್ತೆ ಅವರಿಗೆ ಡೈರೆಕ್ಟ್ ಕೊಡ್ತಾರೆ ಮತ್ತೆ ಇನ್ಸ್ಟ್ರಕ್ಷನ್. ಓಕೆ, ಎಸ್. ಬೇರೆಯವರು ಎಸ್, ನಮ್ಗೆ ಕೊಡ್ತಾನೆ ಇನ್ಸ್ಟ್ರಕ್ಷನ್, ಕೊಡುದಿಲ್ವಾ? ನಮ್ಮ ಅಲ್ಪ ಸ್ವಾತಂತ್ರ್ಯದನು ಇದೆ. ನಾವು ಕೇಳೋದು ಬಿಡೋದು ನಮ್ದು ಇಚ್ಛೆ. ಭಗವಂತ ಎಲ್ಲರಿಗೂ ಸಮನಾಗಿ ಕೊಡ್ತಾರೆ. ಕೇಳೋದು ಬಿಡೋದು ಅಲ್ಪ ಸ್ವಾತಂತ್ರ್ಯ ಕೊಟ್ಟಿರೋದ್ರಿಂದ ಅದನ್ನ ದುರುಪಯೋಗ ಮಾಡ್ಕೊಂತೀವಿ ನಾವು. ಓಕೆ, ನೋಡಿ ನಿಮಗೆ ಒಂದು ಒಳ್ಳೆ ಉದಾಹರಣೆ. ನಮ್ಮ ಅರ್ಹತೆ ನೋಡ್ತಾನೆ, ಅರ್ಹತೆ ಇದೆಯಾ ನಮ್ಗೆ ಅಂತ ಹೇಳಿ ನಮ್ಮ ಅರ್ಹತೆ ಮೇರೆಗೆ ಕೊಡ್ತಾನೆ. ಎಸ್, ಈಗ ನಿಮ್ಗೆ ಒಂದು ಒಳ್ಳೆ ಒಂದು ಎಕ್ಸಾಂಪಲ್ ಕೊಡೋದಿಲ್ಲ ಪ್ರಭುಜಿ. ಎಸ್, ಒಳ್ಳೆ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಈಗ ನಿಮ್ದು ಯಾರ್ದಾದ್ರು ಮಗ, ಇಲ್ಲಿ 70 ಜನ ಇದ್ದೀರಿ, ನಿಮ್ದು ಯಾರ್ದಾದ್ರು ಮಗ ಎಣಿಸುವ, ಒಂದು 18 ವರ್ಷದ ಮಗ, ತುಂಬಾ ಪ್ರೀತಿಯಿಂದ ಸಾಕಿದ್ದೀರಿ. ಆದ್ರೆ ಎಂತಾಯ್ತು ಅಂದ್ರೆ ಕಾಲೇಜಲ್ಲಿ ಅವನಿಗೆ ಸಹವಾಸ ದೋಷದಿಂದ ಕೆಟ್ಟವರ ಸಂಘ ಆಯಿತು, ಡ್ರಗ್ಸ್ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ, ನಿಮ್ಗೆ ಗೊತ್ತೇ ಇಲ್ಲ. ಈಗ ಸಪೋಸ್ ಅವ ಎಂತ ಹೇಳುವಂಥದ್ದು, ಫಸ್ಟ್ ಇಯರ್ ಅಲ್ಲಿ ಡಿಗ್ರಿಯಲ್ಲಿ ಇಂಜಿನಿಯರಿಂಗ್ ಅಂತ ಮಾಡ್ತಾ ಇದ್ರೆ, ಫಸ್ಟ್ PUC ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ, ನಿಮ್ಗೆ ಗೊತ್ತೇ ಇಲ್ಲ. ಈಗ ಮಾಡ್ತಾ ಇದ್ದಾನೆ, ತಗೊಳ್ತಾ ಇದ್ದಾನೆ. ನಿಮ್ಗೆ ಈಗ ಸಡನ್ ಈಗ ಗೊತ್ತಾಯ್ತು, ತುಂಬ ಒಂದು 3 ವರ್ಷದ ನಂತರ. ಈಗ ಸಪೋಸ್ ಅವನಿಗೆ 19-20 ವರ್ಷ ಆದ್ರೆ 16 ವರ್ಷ ಸ್ಟಾರ್ಟ್ ಮಾಡಿದ್ದಾನೆ, ನಿಮ್ಗೆ ಗೊತ್ತಿಲ್ಲ. ಈಗ ನಿಮ್ಗೆ ಗೊತ್ತಾಯ್ತು. ಹೇಗೆ ಗೊತ್ತಾಯ್ತು? ಪೊಲೀಸ್ ಕಂಪ್ಲೇಂಟ್ ಆಯ್ತು. ಸ್ಟೇಷನ್ ಅಲ್ಲಿ ಇದ್ದಾನೆ, ಅವನ ಬ್ಯಾಗ್ ಅಲ್ಲಿ ಡ್ರಗ್ಸ್ ಸಿಕ್ಕಿತು. ಎಕ್ಸಾಂಪಲ್ ಹೇಳುವಂತದ್ದು, ಅರ್ಥ ಮಾಡ್ಲಿಕ್ಕೆ ನಿಮ್ಗೆ. ಈಗ ಮಗ ಬಿಡ್ಲಿಕ್ಕೆ ಆಗುದಿಲ್ಲ, ನೀವು ಹೋಗ್ತೀರಿ, ಹೋಗ್ಲೇಬೇಕು. ಮಗ ಅಲ್ಲ, ಎಂತ ಮಾಡುವಂಥದ್ದು, ಹೋಗ್ಲೇಬೇಕು. ಆದ್ರೆ ನಾಚಿಕೆ ವಿಷಯ, ಡ್ರಗ್ಸ್ ತಗೊಳ್ಳಿದ್ದಾನೆ ಅಂತ. ಕಾಲೇಜಿಗೆ ಕಳಿಸಿದ್ರು ನಾವು ಓದ್ಲಿಕ್ಕೆ, ಡ್ರಗ್ಸ್ ತಗೊಳ್ತಾ ಇದ್ದಾನೆ. ಈಗ ನೀವಲ್ಲಿ ಹಣ ಎಲ್ಲ ಕೊಟ್ಟು ಸಾರಿ ಎಲ್ಲ ಕೇಳಿ ಬಿಡಿಸಿ ಬರ್ತೀರಿ. ಈಗ ನೀವೆಂತ ಮಾಡ್ತೀರಾ ಅಂದ್ರೆ ಅವನಿಗೆ ಹಣ ಕೊಡೋದು ಸ್ಟಾಪ್ ಮಾಡ್ತೀರಿ. ಮುಂಚೆ ನೀವು ಸಲೀಸಾಗಿ ಕೊಡ್ತಾ ಇದ್ರಿ. ಸಲೀಸಾಗಿ ಅಂದ್ರೆ ಕೇಳುವಾಗ 500, 1000 ಎಷ್ಟು ಬೇಕು ಮಗ, ಅಲ್ಲಿ ಉಂಟು ತೆಗೋ. ಈಗ ನಿಮ್ಗೆ ಗೊತ್ತಾಗಿದೆ. ಈಗ ನೀವು ಕೊಡುವುದು ಸ್ಟಾಪ್ ಮಾಡಿದ್ದೀರಿ ಹಣ. ಜಸ್ಟ್ ಅವನಿಗೆ ಎಂತ, ನೀವೇ ಬಿಡ್ತೀರ ಅವನು ಕಾಲೇಜಿಗೆ, ಹಣವೇ ಕೊಡುದಿಲ್ಲ, ತಿನ್ಲಿಕ್ಕೆ ಟಿಫಿನ್, ಈ ರೀತಿಯ ಸ್ಟ್ರಿಕ್ಟ್ನೆಸ್ ಮಾಡಿದ್ದೀರಿ. ಈಗ ನಿಮ್ಮ ಈ ಮಗ ಕೇಳ್ತಾನ ಇಲ್ವಾ? ಎಸ್, ದಯವಿಟ್ಟು ಹೇಳಿ. ಎಸ್, ಕೇಳೋದಿಲ್ಲ ಪ್ರಭು, ಕೇಳೋದಿಲ್ಲ. ಎಸ್, ಎಕ್ಸ್ಪೀರಿಯನ್ಸ್ ಆಗಿದೆ. ಕದ್ದುಕೊಂಡು ಹೋಗ್ತಾನೆ. ಕದ್ದುಕೊಂಡು ಹೋಗ್ತಾರೆ. ಎಸ್, ಈಗ ಅವ ಕೇಳೋದಿಲ್ಲ, ಯಾಕಂದ್ರೆ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ. ಈಗ ಎಂತ ಆಗ್ತದಂದ್ರೆ
ಕೇಳುವುದಿಲ್ಲ ಅವ ಜೋರು ಗಲಾಟೆ ಮಾಡ್ತಾನೆ ಮನೆಯಲ್ಲಿ ಫ್ರಿಜ್ಜಿಗೆ ಹೊಡಿತಾನೆ ಅಂತ ಹೇಳೋದು, ರಾಡಿಂದ ಪಾಡ್ ಫ್ರಿಜ್ ಎಲ್ಲ ಹೋಗ್ತದೆ. ನೆಕ್ಸ್ಟ್ ವಾಷಿಂಗ್ ಮಿಷಿನ್ ಹೊಡಿತಾನೆ. ಫ್ರಿಜ್ ತುಂಬಾ ಕಾಸ್ಟ್ಲಿ ಇದೆ, 80,000 ಹೋಯ್ತು, ಸ್ವಾಹ ಆಯ್ತು. ವಾಷಿಂಗ್ ಮಿಷಿನ್ ಹೊಡೆದ. ಲಾಸ್ಟಿಗೆ ಟಿವಿ 64 ಇಂಚ್ ಟಿವಿ, 1 ಲಕ್ಷದ ಟಿವಿ, ಅದಕ್ಕೆ ಹೊಡಿತಾನೆ. ಟಿವಿ ಕೂಡ ಹೋಯ್ತು. ಲಾಸ್ಟ್ಗೆ ಸಾಯಪ್ಪ ಅಂತ ನೀವು 1,000 ಕೊಡ್ತೀರಿ. ಇದನ್ನು ಯಾಕೆ ಹೇಳಿದೆ ಅಂದ್ರೆ, ಈಗ ಮಗ ಮತ್ತೆ ತಂದೆ, ಆ ಮಗನ ಪೊಸಿಷನ್ ಅಲ್ಲಿ ನಾವು, ತಂದೆ ಅಂದ್ರೆ ಪರಮಾತ್ಮ. ನಮ್ಗೆ ಫಸ್ಟಿಗೆ ಎಂತ ಹೇಳುವಂಥದ್ದು ಗೈಡೆನ್ಸ್ ಕೊಡ್ತಾ ಇರ್ತಾರೆ ಭಗವಂತ, ಆದ್ರೆ ನಾವು ಕೇಳುವುದಿಲ್ಲ. ನಮ್ಗೆ ಎಂತ ಅಂದ್ರೆ ಇಂದ್ರಿಯ ಸುಖವೇ ಬೇಕು, ನಾವು ಹಠ ಹಿಡ್ದಿದ್ದೇವೆ. ಭಗವಂತ ಎಂತಂದ್ರೆ 2 ಪ್ಲೇಟ್ ಇಟ್ಟಿದ್ದಾನೆ. ಒಂದರಲ್ಲಿ ಗುಲಾಬ್ ಜಾಮೂನ್, ಒಂದರಲ್ಲಿ ಮಲ ಅಂದ್ರೆ ಇಂದ್ರಿಯ ಸುಖ, ಗುಲಾಬ್ ಜಾಮೂನ್ ಅಂದ್ರೆ ಕೃಷ್ಣ ಪ್ರಜ್ಞೆ. ನಮಗೆ ಗುಲಾಬ್ ಜಾಮೂನ್ ಬೇಡ, ನಮಗೆ ಮಲ ಬೇಕು, ಮೆಟೀರಿಯಲ್ ಡಿಸೈರ್ಸ್. ಇದು ಬಿಡುವುದಿಲ್ಲ ನಮ್ಮನ್ನು. ಹಾಗೆ ಅವ್ರು ಟ್ರೈ ಮಾಡ್ತಾನೆ ಹೇಳಲಿಕ್ಕೆ, ನಾವು ಕೇಳಿಸುವುದೇ ಇಲ್ಲ. ಇಂದ್ರಿಯ ಸುಖದ ವಿಷಯಗಳು ನಮ್ಮ ಕಿವಿಯೆಲ್ಲ ದೊಡ್ಡದಾಗ್ತದೆ. ಮತ್ತೆಂತಾಯ್ತು, ಎಲ್ಲಿ ಹೋದ್ರು, ಏನಾಯ್ತು, ಅವನ ಇವಳ, ಒಬ್ಬ ನಮ್ದು ಕಿವಿಯೆಲ್ಲ ದೊಡ್ಡದಾಗ್ತದೆ. ಹೌದಲ್ವಾ? ಹರೇ ಕೃಷ್ಣ. ಹೌದು ಹೌದು. ಹಾಗಾಗಿ ಭಗವಂತಂದು ಏನು ತಪ್ಪಿಲ್ಲ, ತಪ್ಪಿರುವಂತದ್ದು ನಮ್ದು. ನಾವು ಕೆಲವೊಮ್ಮೆ ಅಂತಂದ್ರೆ ಹೆಚ್ಚಾಗಿ ನಾವು ಭಗವಂತನಿಗೆ ಬೈಯುವಂತದ್ದು. ಭಗವಂತ ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾನೆ, ತುಂಬಾ ಬಾರಿ ನಮ್ಮನ್ನು ಸರಿದಾರಿಗೆ ತರಲಿಕ್ಕೆ ನೋಡ್ತಾ ಇರ್ತಾನೆ. ಪರಮಾತ್ಮ ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾನೆ. ನಮ್ಮ ಕಿವಿ ಎಂತಾಗಿದೆ, ನಮ್ಗೆ ಕಿವಿ ಕೇಳ್ತಾ ಇಲ್ಲ ಪರಮಾತ್ಮ ಹೇಳುವಂಥದ್ದು. ಇದು ಸಮಸ್ಯೆ. ನಮ್ಗೆ ಯಾವುದು ಬೇಡ ಅದು ರಪ್ಪ ಕೇಳ್ತದೆ ನಮಗೆ ಇಮಿಡಿಯೇಟ್. ಹಾಗೆ ಪರಮಾತ್ಮ ವಿಧಿನಿದ್ದಾನೆ, ಒಳಗಿದ್ದಾನೆ. ನಾವು ತುಂಬಾ ಸಿನ್ಸಿಯರ್ ಆಗಿದ್ರೆ, ಸಿನ್ಸಿಯರ್ ಅಂದ್ರೆ ಎಂತ? ಸಿನ್ಸಿಯರ್ ಅಂದ್ರೆ ಎಸ್, ಐ ವಾಂಟ್ ಟು ಸರ್ವ್ ಕೃಷ್ಣ. ಬೇರೆ ಯಾವ ಕಲ್ಮಶ ಇಲ್ಲ, ಭಗವಂತನ ಬಿಟ್ಟು ಬೇರೆ ಯಾವ ಇಂಟೆನ್ಷನ್ ಇಲ್ಲ, ಭಗವಂತನ ಸೇವೆ ಹೊರತು. ಆಗ ಒಳ್ಳೆ ಕೌನ್ಸಿಲ್ ಕೊಡ್ತಾನೆ ವಿದಿನ್. ಎಸ್, ಯು ಡೂ ಲೈಕ್ ದಿಸ್, ಯು ಡೂ ಲೈಕ್ ದಿಸ್. ಡಿಕ್ಟೇಷನ್ ಆಗ್ತದೆ ವಿದಿನ್. ಈಗ ನಾವು ಹೇಳ್ತೇವಲ್ಲ, ಡಿಕ್ಟೇಟ್ ಮಾಡುವಂಥದ್ದು ಸ್ಕೂಲಲ್ಲಿ. ಎಸ್, ಹೂ ವಿಲ್ ಡಿಕ್ಟೇಟ್? ಎಸ್, ಯು ಕಮ್ ಡಿಕ್ಟೇಟ್. ಟೀಚರ್ ಹೇಳ್ತಾರೆ ಕೆಲವೊಮ್ಮೆ. ಹಾಗೆ ಭಗವಂತ ಕೂಡ ಡಿಕ್ಟೇಟ್ ಮಾಡ್ತಾನೆ, ಹೇಳಿಕೊಡುವಂಥದ್ದು. ಭಗವಂತ ಹೇಳ್ತಾನೆ ಒಳಗಿಂದ. ಹಾಗಾಗಿ ನಮಗೆ ಭಗವಂತ ಪರಮಾತ್ಮನಿಂದ ನಮಗೆ ಡಿಕ್ಟೇಷನ್ ಬರ್ಬೇಕಿದ್ರೆ ನಾವು ಆಧ್ಯಾತ್ಮಿಕದಲ್ಲಿ ಅಡ್ವಾನ್ಸ್ ಆಗ್ಬೇಕು, ಪ್ರಗತಿ ಹೋಗ್ಬೇಕು. ಅಡ್ವಾನ್ಸ್ ಅಂದ್ರೆ ಪ್ರಗತಿ ಆಧ್ಯಾತ್ಮಿಕದಲ್ಲಿ. ಆಧ್ಯಾತ್ಮಿಕ ಜೀವನದಲ್ಲಿ ನಮ್ಗೆ ಪ್ರಗತಿ ಆದ್ರೆ ಭಗವಂತ ನಮ್ಗೆ ಡಿಕ್ಟೇಟ್ ಮಾಡ್ತಾನೆ. ಒಳಗಿಂದ ಡಿಕ್ಟೇಷನ್. ಹಾಗೆ ಭಗವಂತ ಒಳಗಿಂದ ಕೂಡ ಹೆಲ್ಪ್ ಮಾಡ್ತಾ ಇದ್ದಾನೆ, ಹೊರಗಿಂದ ಕೂಡ ಹೆಲ್ಪ್ ಮಾಡ್ತಾ ಇದ್ದಾನೆ. ಹೊರಗಿಂದ ಹೇಗೆ ಹೆಲ್ಪ್ ಮಾಡುವಂಥದ್ದು? ಎಸ್, ಯಾರು ಹೇಳ್ತೀರಿ? ಒಳಗಿಂದ ಕೂಡ ಹೆಲ್ಪ್ ಮಾಡ್ತಾನೆ, ಹೊರಗಿಂದ ಕೂಡ ಹೆಲ್ಪ್ ಮಾಡ್ತಾನೆ. ಹೊರಗಿಂದ ಹೇಗೆ? ಹೊರಗಿಂದ ಯಾರಾದ್ರೂ ಗುರುವಾಗಿ ಬರ್ತಾನೆ. ಹೇಳಿಸ್ತಾರೆ. ಅದು ಸಾಕು. ಗುರುಗಳು
ಗುರುಗಳು ಗುರುಗಳ ಹೊರಗಿಂದ ಮುಖಾಂತರ ಅಸೋಸಿಯೇಷನ್ ಗುರುಗಳು. ಗುರುಗಳ ಮುಖಾಂತರನೇ. ಗುರು ಸ್ಪಿರಿಚುವಲ್ ಮಾಸ್ಟರ್ ಇಸ್ ಅ ರೆಪ್ರೆಸೆಂಟೇಟಿವ್ ಆಫ್ ಗಾಡ್. ಹೊರಗಿಂದ ಅವರನ್ನು ಕಳಿಸುವಂತದ್ದು, ಒಳಗಿಂದ ಅವನೇ. ಈಗ ಹೊರಗಿಂದ ಬಂದಿದ್ದಾರೆ, ಒಳಗೆ ಕೂಡ ಇದ್ದಾನೆ. ನಮ್ಗೆ ಹೊರಗಿದು ಕೂಡ ಕಾಣುವುದಿಲ್ಲ, ಒಳಗಿದು ಕೂಡ ನಮ್ಗೆ ಕಾಣುವುದಿಲ್ಲ. ನಾವು ನಮ್ಮದೇ ಲೋಕದಲ್ಲಿ ಇದ್ದೇವೆ. ಹೀಗೆ ತೇಲ್ತಾ ಇದ್ದೇವೆ ನಾವು ನಮ್ಮದೇ ಲೋಕದಲ್ಲಿ, ಇಮ್ಯಾಜಿನರಿ ವರ್ಲ್ಡ್, ಅದರಲ್ಲಿ ಇದ್ದೇವೆ ನಾವು. ಅದರಲ್ಲಿ ನಾವು ನಮ್ದು ಎಂತ ಹೇಳುವಂಥದ್ದು, ದೋಣಿ ಸಾಕ್ತಾ ಉಂಟು ಅದರಲ್ಲಿ, ಇಮ್ಯಾಜಿನರಿ ವರ್ಲ್ಡ್ ಅಲ್ಲಿ. ಹಾಗಾಗಿ ಈಗ ನಾವು ಗೆಸ್ಟ್ ಅನ್ನು ಇನ್ವೈಟ್ ಮಾಡ್ಲಿಕ್ಕೆ ಹೋಗ್ತೇವೆ. ಗೆಸ್ಟ್ ಒಬ್ಬ ತುಂಬಾ ಬ್ಯುಸಿ ಪರ್ಸನ್, ತುಂಬಾ ಫೇಮಸ್ ಪರ್ಸನ್, ತುಂಬಾ ರಿಚ್ ಪರ್ಸನ್. ಈಗ ನಿಮ್ದು ಫಂಕ್ಷನ್ ಸಂಡೇ, ರಾಮನವಮಿ, ಇವತ್ತು ನೀವು ಹೋಗ್ತೀರಿ ಅವನ್ನ ಇನ್ವೈಟ್ ಮಾಡ್ಲಿಕ್ಕೆ. ಬರ್ತಾನಾ? ಎಸ್, ದಯವಿಟ್ಟು ಹೇಳಿ, ಬರ್ತಾನ? ಇಲ್ಲ ಯಾಕೆ ಬರುವುದಿಲ್ಲ? ಯಾಕೆ ಮಾತಾಡ್ಲಿಕ್ಕೆ ಸಿಕ್ಕುದಿಲ್ಲ. ಯಾಕೆ ಇದು ಇಲ್ಲಿ ನಮ್ ತಪ್ಪು ಎಂತ ತಪ್ಪು? ಅವ್ರ ಶೆಡ್ಯೂಲ್ ಜಾಸ್ತಿ. ಆಲ್ರೆಡಿ ಅವ್ರ ಶೆಡ್ಯೂಲ್ ಇದಾಗಿದೆ. ಅಲ್ಲ, ನಮ್ಮ ತಪ್ಪು ಎಂತ? ಮೊದಲೇ ಹೇಳಿಲ್ಲ ಅವರು. ಮೊದಲೇ ಹೇಳಿಲ್ಲ. ಎಷ್ಟು ಮೊದಲು ಹೇಳ್ಬೇಕಿತ್ತು ನಾವು ಅವನಿಗೆ? ಈಗ ಹೋಗಿ 1 ತಿಂಗಳು ಮುಂಚೆನೆ ಹೇಳ್ಬೇಕಾಯ್ತು ಪ್ರಭುಜಿ. 1 ತಿಂಗಳು ಮುಂಚೆಯಾ? ಇಲ್ಲ, 1 ತಿಂಗಳು ಮುಂಚೆ ಅಲ್ಲ. ಮರೆತು ಹೋಗುವಷ್ಟು ಮೊದಲು. ನೋಡಿ, ಹೇಗೆಂದ್ರೆ ತುಂಬಾ ಬ್ಯುಸಿ ಪರ್ಸನ್, ತುಂಬಾ ಫೇಮಸ್ ಪರ್ಸನ್, ತುಂಬಾ ರಿಚ್ ಪರ್ಸನ್, ಅಟ್ಲೀಸ್ಟ್ 4 ತಿಂಗಳು ಮುಂಚೆ ನೀವು ಹೋಗಿ ಹೇಳ್ಬೇಕು ಅವನ ಡೈರಿಯಲ್ಲಿ. ಹೇಗೆ ನಾನು ಲಾಸ್ಟ್ ಟೈಮ್ ಯಾವಾಗ 2023 ಭಕ್ತಿಶಾಸ್ತ್ರ ಸರ್ಟಿಫಿಕೇಟ್ಗೆ ಇನ್ವೈಟ್ ಮಾಡಿದ್ದೆ ಒಬ್ಬರು. ಹಾಗಾಗಿ 4 ತಿಂಗಳು ಮುಂಚೆ ಹೋಗಿ ಅವರ ಬುಕ್ಕಲ್ಲಿ ಎಷ್ಟು ಒಬ್ಬ ಅವರ ಡೈರಿಯಲ್ಲಿ ಬರೆದು ಎಷ್ಟು ಕಡೆ ಅವರನ್ನು ಕರೆದಿದ್ದಾರೆ. ನಾನು ಹೋದದ್ದು ಹೆಚ್ಚು ಕಮ್ಮಿ ಸೆಪ್ಟೆಂಬರ್ ಅಲ್ಲಿ, ಡಿಸೆಂಬರ್ 31ಗೆ ಬರಬೇಕಿತ್ತು ಅವರು. ಆದ್ರೆ ಆ ದಿವಸ ಶೆಡ್ಯೂಲ್ ಖಾಲಿ ಇತ್ತು. ಆ ದಿವಸ ಡೈರಿ ಯಾರು ಪರ್ಸನಲ್ ಅಸಿಸ್ಟೆಂಟ್, ನನಗೆ ಶಾಕ್ ಆಯ್ತು. ಇಲ್ಲಿ ಕರೆದೆ. ಹಾಗೆ ಅಡ್ವಾನ್ಸ್ 6 ತಿಂಗಳ ಮುಂಚೆ ಕರಿಬೇಕು. ಯಾಕೆ? ಈಗ ಮೋದಿ, ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಯನ್ನು ನೀವು ಕರಿಬೇಕಿದ್ರೆ 6 ತಿಂಗಳ ಮುಂಚೆ ಶೆಡ್ಯೂಲ್ ಆಗ್ಬೇಕು. ಮತ್ತೆ ಅವರ ಎಂತ ಅಂದ್ರೆ ಅವರ ಟೀಮಿಂದ ಬರ್ತಾರೆ. ನೀವು ಅವ್ರಿಗೆ ಕೊಟ್ಟ ಮೇಲೆ, ಇನ್ವಿಟೇಷನ್ ಕೊಟ್ಟ ಮೇಲೆ ಅದನ್ನು ಫಾಲೋ ಅಪ್ ಮಾಡಬೇಕು. ಅಲ್ಲಿ ಎಂತ ಹೇಳುವಂಥದ್ದು, PM ಆಫೀಸಿಂದ ಮತ್ತೆ ಫೋನ್ ಬರ್ತದೆ. ಫೋನ್ ಬಂದ ಮೇಲೆ ಲಾಸ್ಟ್ ಟೈಮ್ ನಾವು ಲಾಸ್ಟ್ ಇಯರ್ ಜನವರಿಗೆ ಕಳಿಸಿದ್ದು. ಜನವರಿ ಎಷ್ಟು 20th ಮಾರ್ಚ್ 22nd ಬಂತು PM ಆಫೀಸಿಂದ ಕಾಲ್. ಮತ್ತೆ ಇನ್ಸ್ಪೆಕ್ಷನ್ಗೆ ಬಂದರು, ನಿಮ್ದು ಆಗ್ಲಿಲ್ಲ, ಮತ್ತೆ ಬರಲಿಲ್ಲ ಅವರು, ನಿಮ್ದು ಬಿಲ್ಡಿಂಗ್ ಆಗ್ಲಿಲ್ಲ. ಹಾಗೆ ತುಂಬಾ ಎಂತ ಹೇಳುವಂಥದ್ದು, ಅದು ಕೂಡ ಯಾವಾಗ ಆಗಸ್ಟಿಗೆ ಬರ್ಲಿಕ್ಕೆ. ಹಾಗೆ ತುಂಬಾ ಎಂತ ಹೇಳುವಂಥದ್ದು, ತುಂಬಾ ಡೀಟೇಲ್ ಆಗಿ ಹೋಗುವಂಥದ್ದು. ಅವರು ಸುಮ್ಮನೆ ಒಟ್ಟು ನೀವು ಎಂತಂದ್ರೆ ಇವತ್ತು ಕೊಟ್ಟು ನಾಳೆ ಬರುವುದು, ಹಾಗೆ ಅಲ್ಲ. ಅದು ಶೆಡ್ಯೂಲ್ ಅಲ್ಲಿ 1 ವರ್ಷದೆಲ್ಲ ಪ್ಲಾನಿಂಗ್ ಇರ್ತದೆ. 1 ವರ್ಷದ ಎಲ್ಲಿ ಹೋಗ್ತಾರೆ ಎಲ್ಲ ಪ್ಲಾನಿಂಗ್ ಇರ್ತದೆ. ಮತ್ತೆ ಅಲ್ಲಿ ಸೇರಿಸ್ತಾರೆ. ಹೇಗೆ ಅಂದ್ರೆ ಸಪೋಸ್ ಅವ್ರಿಗೆ ಬ್ಯಾಂಗ್ಳೂರಿಗೆ ಬರ್ಲಿಕ್ಕೆ ಇದ್ರೆ, ಮತ್ತೆ ನೀವು ಅಷ್ಟು ಎಂತ ಹೇಳುವಂಥದ್ದು ಟಾಪ್ ಲೆವೆಲ್ ಇಂದ ನೀವು ಮಾತಾಡಿದರೆ, ಆಗ ಬ್ಯಾಂಗ್ಳೂರಿಂದ ಇಲ್ಲಿಗೆ ಒಂದು ಎಂತ ಹೇಳುವಂಥದ್ದು ಡೌಟ್ ಎಲ್ಲಿ ಮಾಡ್ತಾರೆ, ಮ್ಯಾಂಗ್ಳೂರ್ ಟ್ರಿಪ್ ಇಲ್ಲ ಮಾಡೋದಿಲ್ಲ. ಆದ್ರೆ ಈ ರೀತಿ ಉಂಟು. ಹಾಗಾಗಿ ನಾವು ಇನ್ವೈಟ್ ಮಾಡ್ಬೇಕಂದ್ರೆ ಒಳ್ಳೆ ರೀತಿಯಲ್ಲಿ. ಹಾಗೆ ಇಟ್ಸ್ ಎ ಪ್ರೊಪಗಂಡ. ಅದೇ ರೀತಿ ಭಗವಂತ ಒಳಗೆ ಮತ್ತೆ ಹೊರಗೆ ಪ್ರೊಪಗಂಡ ಮಾಡ್ತಾ ಇದ್ದಾನೆ. ಹೇಗೆ? ಒಳಗೆ ಆಸ್ ಎ ಸೂಪರ್ ಸೋಲ್, ಹೊರಗೆ ಗುರುವನ್ನು ಕಳಿಸುವಂತ. ಯಾಕೆ ಇದು ಮಾಡುವ ಉದ್ದೇಶ ಅಂತ? ನಾವು ಸರಿಯಾಗ್ಬೇಕಂತ.
ನಾವು ಪತಿತ ಆತ್ಮಗಳು. ಪತಿತ ಅಂದ್ರೆ ಫಾಲನ್ ಸೋಲ್ಸ್. ಫಾಲನ್ ಅಂದ್ರೆ ಎಂತ? ಫಾಲನ್ ಅಂದ್ರೆ ಹೀಗೆ ಬಿದ್ದಿದ್ದೇವೆ ಅಂದ್ರೆ ನಮ್ಗೆ ಆಕರ್ಷಣೆ ಇಲ್ಲ ಕೃಷ್ಣನ ಮೇಲೆ. ಬಿದ್ದಿದೆ ಅಂದ್ರೆ ಹೀಗೆ ಬಿದ್ದದ್ದು ಹೀಗೆ ಅಲ್ಲ. ನಾವು ಹೀಗಿದ್ದೇವೆ, ಕರೆಕ್ಟ್ ಇದ್ದೇವೆ. ಬಿದ್ದಿದ್ರೆ ನಮ್ಗೆ ಕೃಷ್ಣನ ಮೇಲೆ ಆಕರ್ಷಣೆ ಇಲ್ಲ. ಎಸ್. ಈಗ ಭಗವದ್ಗೀತೆಯಲ್ಲಿ 15.15 ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತಾ ಸ್ಮೃತಿ ಜ್ಞಾನಂ ಅಪೋಹನಂ ಚ. ನಮ್ಗೆ ರಿಮೆಂಬರೆನ್ಸ್, ಮತ್ತೆ ನಮ್ಗೆ ಮೆಮೊರಿ, ಮತ್ತೆ ನಮ್ಗೆ ಫಾರ್ಗೆಟ್ಫುಲ್ನೆಸ್. ಇದು ಭಗವಂತನ ಕೊಡುವುದಂತೆ. ಇದ್ದಾನೆ, ಆಸ್ ಎ ಪರಮಾತ್ಮನಾಗಿದ್ದಾನೆ ಒಳಗೆ. ಈಗ ಕೆಲವೊಮ್ಮೆ ನಾವು ಅಡಿಗೆ ಮಾಡ್ತೇವೆ, ಉಪ್ಪು ಹಾಕುವುದೇ ಇಲ್ಲ. ಯಾರಿಗೆಲ್ಲ ಹೀಗೆ ಆಗಿದೆ ಅಡಿಗೆ ಆಗುವಾಗ? ಒಮ್ಮೆ ಆದ್ರೂ ನಿಮ್ಮ ಲೈಫಲ್ಲಿ ಆಗಿದೆ ಉಪ್ಪು ಹಾಕದಿರುವಂತದ್ದು? ಎಸ್. ಯಾರಿಗೆಲ್ಲ ಆಗಿದೆ ಪ್ರಭುಜಿ ಒಂದ್ಸಲ. ಆಗ್ತದೆ. ಹಾಗಾಗಿ ಅದು ಯಾವುದು? ಫಾರ್ಗೆಟ್ಫುಲ್ನೆಸ್. ಭಗವಂತನ ಕೊಡುದಂತ ಒಳಗಿಂದ. ಕೆಲವೊಮ್ಮೆ ನಮಗೆ ಸ್ವೀಟ್ ರೈಸ್ ಮಾಡುವಾಗ ನನಗೆ ಎಷ್ಟೋ ಸಲ ಆಗಿದೆ, ಸ್ವೀಟ್ ರೈಸ್ ಎಲ್ಲ ಆಗಿದೆ, ಘೀಯಿಂದ ಕ್ಯಾಶ್ ಮತ್ತೆ ಗ್ರೇಪ್ಸ್ ಅದನ್ನು ಮಾಡಬೇಕು, ಸಡನ್ ನೆನಪಾಗುವಂಥದ್ದು. ಅಂದ್ರೆ ಬೆಂದ ಮೇಲೆ ಶುಗರ್ ಹಾಕ್ತೇವೆ, ಶುಗರ್ ಹಾಕಿದ ಮೇಲೆ ಆಲ್ಮೋಸ್ಟ್ ಪ್ಲೇಟ್ ಮಾಡ್ಲಿಕ್ಕೆ ಅಂತ ಹೋಗುವಾಗ ಇದಕ್ಕೆ ಇದು ಹಾಕ್ಲಿಲ್ಲ ಅಮ್ಮ, ಸಡನ್ ನಮ್ಗೆ ರಿಮೆಂಬರೆನ್ಸ್ ಸಿಗ್ತದೆ. ಅದು ಭಗವಂತ ಕೊಡುವಂತ. ಮತ್ತೆ ಅಡಿಗೆ ಮಾಡುವಾಗ ಇಷ್ಟು ಹಾಕ್ಬೇಕು, ಇಷ್ಟು ಹಾಕ್ಬೇಕು ಅಂತ ಹೇಳುವಂಥದ್ದು. ಮೆಣಸು ಇಷ್ಟು ಹಾಕ್ಬೇಕು ಸಾಂಬಾರಿಗೆ, ಮತ್ತೆ ಯಾವುದು ಕೊತ್ತಂಬರಿ ಇಷ್ಟ ಹಾಕ್ಬೇಕು, ಜೀರಾ ಇಷ್ಟ ಹಾಕ್ಬೇಕು, ಹುಳಿ ಇಷ್ಟ ಹಾಕ್ಬೇಕು, ಉಪ್ಪು ಇಷ್ಟ ಹಾಕ್ಬೇಕು. ಇದೆಲ್ಲ ಎಂತ ಹೇಳುವಂಥದ್ದು? ಭಗವಂತ ಹೋಗುವ ಒಳಗಿದ್ದಾನವ, ಅವನೇ ಕೊಡುವಂಥದ್ದು. ಹಾಗಾಗಿ ನೋಡಿ, ನಾವು ಕೆಲವೊಮ್ಮೆ ಅಲ್ಲ, ಜಾಸ್ತಿಯಾಗಿ ಎಸ್ ನನಗೆ ಗೊತ್ತುಂಟು, ನಮ್ಗೆ ಎಂತ ಗೊತ್ತಿಲ್ಲ, ಅವನಿಗೆಲ್ಲ ಗೊತ್ತಿರುವಂಥದ್ದು. ಅವನಿಗೆ ಗೊತ್ತಿರುವಂಥದ್ದು. ಹಾಗೆ ಕ್ರೆಡಿಟ್ ಅವನಿಗೆ ಹೋಗ್ಬೇಕು. ಹಾಗೆ ನಮ್ಗೆ ಎಂತ ಬೇಕು ಎಲ್ಲ ಪ್ರೊವೈಡ್ ಮಾಡ್ತಾನೆ. ಅಂದ್ರೆ ನಾವೀಗ ಸ್ಪಿರಿಚುವಲ್ ಡಿಸೈರ್ಸ್ ಇಟ್ರೆ ನಮ್ಗೆ ತುಂಬಾ ಸಹಾಯ ಮಾಡ್ತಾನೆ. ನಾವು ಈ ಭೌತಿಕ ಇಚ್ಛೆಗಳನ್ನ ಇಟ್ರೆ ಅವನಿಗೆ ಮನಸ್ಸಿರುವುದಿಲ್ಲ, ಹೀಗಿರ್ತಾನೆ. ಅದು ನಾವು ಚೊರೆ ಮಾಡ್ತೇವೆ, ಮತ್ತೆ ಓಕೆ ಓಕೆ ಹಾಗೆ ಸಪ್ಲೈ ಮಾಡುವಂತ ಭಗವಂತ. ಈಗ ನಮ್ಗೆ ಭೌತಿಕ ವಿಷಯ ಎಂಜಾಯ್ ಮಾಡ್ಬೇಕಿದ್ರೆ ಅದು ಕೂಡ ಅವನೇ ಸಪ್ಲೈ ಮಾಡುವಂಥದ್ದು. ಈಗ ಶುಕದೇವ ಗೋಸ್ವಾಮಿ ಹೇಳುವಂಥದ್ದು, ಸರ್ವಾತ್ಮ ನಿಮ್ಮೊಳಗೆ ಕೂಡ ಇದ್ದಾನೆ, ನನ್ನೊಳಗೆ ಕೂಡ ಇದ್ದಾನೆ. ಪರಮಾತ್ಮ ಎಲ್ಲರೊಳಗೆ ಇದ್ದಾನೆ. ಹಾಗಾಗಿ ಕಂಟ್ರೋಲರ್ ಅವ. ಹಾಗಾಗಿ ನಾವು ಅವನಿಗೆ ಅಟ್ಯಾಚ್ ಆದ್ರೆ ನಾವು ಭಯದಿಂದ ಕಷ್ಟದಿಂದ ನಾವು ಪಾರಾಗ್ತೇವೆ. ಸಾರಿ, ನಾವು ಅವನಿಗೆ ಅಟ್ಯಾಚ್ ಆದ್ರೆ. ಇಲ್ಲದೇ ಇಲ್ಲ,
ಇಲ್ಲದ ಕಷ್ಟಗಳು ಬರ್ತದೆ. ಎಸ್, ಈಗ ನಾವು ಭಾವಾರ್ಥಕ್ಕೆ ಹೋಗುವ. ಪರಮಾತ್ಮನ ಬಗ್ಗೆ ಆಯ್ತು, ತುಂಬ ಮಾತಾಡಿ ಆಯ್ತು. ಎಸ್, ಓಕೆ ಓಕೆ. ಪ್ರಿಯ ತರುಣಿಯೇ, ಬಂಧು ಮಿತ್ರರು ಪರಸ್ಪರ ಶುಭ ಕಾಮನೆಗಳನ್ನು ಹೇಳುವಾಗ ಎದ್ದು ನಿಂತು ಒಬ್ಬರನ್ನೊಬ್ಬರು ಸ್ವಾಗತಿಸಿ ಅಭಿನಂದಿಸುತ್ತಾರೆ ನಿಜ. ಆದರೆ ಉನ್ನತ ಪಾರಮಾರ್ಥಿಕ ಮಟ್ಟವನ್ನು ತಲುಪಿದವನು ಪ್ರಾಜ್ಞನಾದ್ದರಿಂದ ಅಂತ ಪ್ರಣಾಮಗಳನ್ನು ದೇಹದಲ್ಲಿ ಅಂತರ್ಯಾಮಿಯಾಗಿರುವ ಪರಮಾತ್ಮನಿಗೆ ಸಲ್ಲಿಸುತ್ತಾನೆ ಹೊರತು ದೇಹದ ಜೊತೆ ಗುರುತಿಸಿಕೊಳ್ಳುವ ವ್ಯಕ್ತಿಗಲ್ಲ. ಯಾರು? ಉನ್ನತ ಪಾರಮಾರ್ಥಿಕ ಮಟ್ಟವನ್ನು ತಲುಪಿದವನು, ಅಂದ್ರೆ ಆಧ್ಯಾತ್ಮಿಕದಲ್ಲಿ ಉನ್ನತ ಮಟ್ಟದಲ್ಲಿರುವವ. ಅವ ದೇಹಕ್ಕೆ ಕೂಡುದಲ್ಲ, ಅವ ದೇಹದೊಳಗಿರುವ ಪರಮಾತ್ಮನಿಗೆ. ಹಾಗಾಗಿ ಈಗ ದೇಹದ ಒಳಗಿರುವ ಪರಮಾತ್ಮನಿಗೆ ರೆಸ್ಪೆಕ್ಟ್ ಕೊಡುವಾಗ ಅವನಿಗೆ ಎಲ್ಲ ಜೀವಿಗಳಿಗೂ ಕೂಡ ರೆಸ್ಪೆಕ್ಟ್ ಕೊಡ್ತಾನೆ, ಎಲ್ಲರಿಗೂ. ಯಾಕೆಂದ್ರೆ ಎಲ್ಲರಲ್ಲೂ ಅವನಿಗೆ ಪರಮಾತ್ಮ ಕಾಣ್ತದೆ, ಎಲ್ಲರಲ್ಲೂ. ಹೇಗೆಂದ್ರೆ ಒನ್ಸ್ ಯು ಅಡ್ವಾನ್ಸ್ ಇನ್ ಕೃಷ್ಣ ಕಾನ್ಶಿಯಸ್ನೆಸ್, ನಮ್ಗೆ ಎಲ್ಲವೂ ಎಂತ ಹೇಳುವಂಥದ್ದು ಕೃಷ್ಣ ಮತ್ತೆ ಕೃಷ್ಣ ರಿಲೇಟೆಡ್ ಕಾಣ್ತದೆ ನಮ್ಗೆ. ಹಾಗಾಗಿ ನಾವು ಯಾವುದನ್ನು ಕೂಡ ನಮ್ಮ ಸ್ವಾರ್ಥಕ್ಕೆ ನಾವು ಯೂಸ್ ಮಾಡುವುದಿಲ್ಲ, ನಾವು ರಿಜೆಕ್ಟ್ ಕೂಡ ಮಾಡುವುದಿಲ್ಲ ಯಾವುದನ್ನು ಕೂಡ. ಇದು ಉನ್ನತ ಮಟ್ಟದ ಎಲಿವೇಟೆಡ್ ಪೊಸಿಷನ್. ಹಾಗಾಗಿ ಪ್ಯೂರ್ ಡಿವೋಟೀಸ್ನವರೆಲ್ಲ ಈ ನೆಲೆಯಲ್ಲಿ ಇದ್ದಾರೆ, ಮಾಮೂಲಿ ನೆಲೆ ಅಲ್ಲ ಇದು. ನಾನು ಮೊನ್ನೆ ಮಧುರೆಯಲ್ಲಿ, ಯಾವಾಗ ಸೋಮವಾರ ದಿವಸ, ಅಲ್ಲಿ ನನ್ನೊಂದು ಸೀನಿಯರ್ ಡಿವೋಟಿ, ಅವ್ರ ಮುಂಚೆ ಇಲ್ಲಿದ್ರು, ಅವ್ರು ಕೂಡ ಸ್ಯಾಫ್ರನ್ ಡಿವೋಟಿ. ಹಾಗೆ ನಾನು ಅವರಿಂದ ತುಂಬ ಇನ್ಸ್ಪಿರೇಷನ್ ಪಡೆದಿದ್ದೇನೆ. ನನ್ನ ಕ್ಲಾಸ್ ಎಲ್ಲ ಸ್ಟಾರ್ಟಿಂಗ್ ನಾನು 2020 ಭಗವದ್ ಕ್ಲಾಸ್ ಮಾಡುವಾಗ ಅವ್ರು ಕೇಳಿದ್ರು ನನಗೆ. ನಡುವಲ್ಲಿ ನನಗೆ ಸಿಕ್ಕಿದ್ರು 2022 ಅಲ್ಲಿ ಕೂಡ. ಹೇಳಿದೆ ಒಳ್ಳೆ ಮಾಡ್ತೀನಿ ಅಂತ ಹೇಳಿದ್ರು ಕ್ಲಾಸ್. ಅದನ್ನ ಹೇಳಿದೆ, ನನಗೆ ಎಂತ ಗೊತ್ತಿಲ್ಲ ಪ್ರಭು, ನಾನು ಸುಮ್ಮನೆ ಗಿಳಿತರ ಜಸ್ಟ್ ರಿಪೀಟ್ ಮಾಡುವಂಥದ್ದು ವಿದೌಟ್ ರಿಯಲೈಸೇಷನ್ ಅಂತ ಹೇಳಿದೆ. ನಿಮಗೆಲ್ಲ ರಿಯಲೈಸೇಷನ್ ಅಂತ ವೆನ್ ಯು ಸ್ಪೀಕ್ ದಟ್ ಇಸ್ ರಿಯಲ್ ಸ್ಪೀಕಿಂಗ್ ಅಂತ ಹೇಳಿದೆ. ಎಲ್ಲ ಅವ್ರು ಹೇಳಿದ್ದು ಎಂತಂದ್ರೆ, ನೀನು ಹೇಳಿದ, ಅವರು 91 ಜಾಯ್ನ್ ಆದದ್ದು, ನಾನು ಅವರದು ಮಗು, ಏನೂ ಅಲ್ಲ, ನನಗಿಂತ ತುಂಬ ವರ್ಷದ ಮತ್ತು ತುಂಬ ರಿಯಲೈಸೇಷನ್ ಉಂಟು ಅವರಿಗೆ. ಹಾಗೆ ನಿನ್ನ ನಾನು ಒಂದು ಕಲಿತೆ ನಿನ್ನ ಕ್ಲಾಸಿನ ಕೇಳಿ. ಹೇಳಿದೆ, ಎಂತ ಕಲ್ತ್ರಿ ಅಂತ ಹೇಳಿ. ನಾನು ಪ್ರಭುಪಾದ ಇಷ್ಟೆಲ್ಲ ಪುಸ್ತಕ ಓದ್ತೇನೆ, ಆದರೆ ನನಗೆ ಆ ಎಕ್ಸಾಂಪಲ್ ಸಿಗ್ಲಿಲ್ಲ. ನೀನು ಹೇಳಿದ್ಯಾ ಎಕ್ಸಾಂಪಲ್? ಯಾವ್ದು ಎಕ್ಸಾಂಪಲ್? ಫ್ರಾನ್ಸ್ ಅಲ್ಲಿ ಒಮ್ಮೆ ಏರ್ಪೋರ್ಟ್ ಅಲ್ಲಿ ಪ್ರಭುಪಾದ ಇರುವಂತದ್ದು, ಮತ್ತೆ ತುಂಬಾ ಕ್ರೌಡ್ ಇರ್ತದೆ. ಪ್ರಭುಪಾದ ಕೇಳ್ತಾರೆ, ಯಾಕೆ ಇಷ್ಟು ಕ್ರೌಡ್? ಅದಕ್ಕೆ ಪ್ರಭುಪಾದ ಶಿಷ್ಯರು ಹೇಳುವಂಥದ್ದು, ಇವರೆಲ್ಲ ಬೆಳಿಗ್ಗೆ 7 ಗಂಟೆಗೆ ಎಲ್ಲರೂ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಕೆಲಸಕ್ಕೆ ಹೋಗೋದಂದ್ರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ, ಫ್ರಾನ್ಸ್ ಇಂದ ಜರ್ಮನಿ, ಇಂಗ್ಲೆಂಡ್, ಸ್ವಿಟ್ಜರ್ಲ್ಯಾಂಡ್, ನೆದರ್ಲ್ಯಾಂಡ್, ಇಟಲಿ, ಎಲ್ಲ ಹತ್ತಿರ. ಈಗ ನಾವು ಇಲ್ಲಿ ಮಂಗಳೂರಿಂದ ಬ್ಯಾಂಗ್ಳೂರಿಗೆ ಹೋದಾಗೆ 1 ಗಂಟೆ ಫ್ಲೈಟ್, ಆಗ ತುಂಬ ರಶ್. ಪ್ರಭುಪಾದಿಗೆ ನೋಡಿದ್ರು, ಪ್ರಭುಪಾದ ಕಣ್ಣಲ್ಲಿ ನೀರು ಅಂತ. ಹೌ ಟು ಸೇವ್ ದೀಸ್ ಪೀಪಲ್ ಪ್ರಭುಪಾದ ಹೇಳಿದ್ರು. ಹಾಗಾಗಿ ಯಾಕೆಂದ್ರೆ ಈಗ ನಾವಾದ್ರೆ ನರಕಕ್ಕೆ ಹೋಗ್ಲಿ ಈ ರೀತಿ ನಾವು ಹೇಳ್ಬೋದು. ನಾವು ಇಲ್ಲದ ಮಾತಾಡಿ ನಾವು ಇದನ್ನು ಮಾಡ್ತಾ ಇದ್ರೆ ನರಕಕ್ಕೆ ಹೋಗ್ತಾನೆ, ಈ ರೀತಿ ಎಲ್ಲ ಹೇಳ್ಬಾರ್ದಂತೆ. ನಮ್ಗೆ ಕಂಪ್ಯಾಷನ್ ಕಾಣ್ಬೇಕಂತೆ. ನಾವು ಇನ್ನೊಬ್ಬನನ್ನು ನೋಡುವಾಗ ನಮ್ಗೆ ದಯೆ ಬರ್ಬೇಕು. ನಾಮೇ ರುಚಿ ಜೀವೇರ ದಯ ವೈಷ್ಣವ ಸೇವಾ, ಚಂದ್ರಮಾಬು ಹೇಳುವಂಥದ್ದು. ಹಾಗೆ ಯಾಕೆಂದ್ರೆ ಪ್ರಭುಪಾದ್
ಎಲ್ಲರಲ್ಲಿ ಕೂಡ ಪರಮಾತ್ಮ ಕಾಣ್ತಾರೆ. ನಮ್ಮ ನೋಡುವಿಕೆ ಮತ್ತೆ ಪ್ರಭುಪಾದ ನೋಡುವಿಕೆಗೆ ಅಜಗಜಾಂತರ ವ್ಯತ್ಯಾಸ ಉಂಟು. ನಾವು ದೇಹವನ್ನು ನೋಡುವಂಥದ್ದು ಹೀಗೆ, ಓ ಇವ ನೆದರ್ಲ್ಯಾಂಡ್ ಅವ, ಇವ ಸ್ವಿಟ್ಜರ್ಲ್ಯಾಂಡ್ ಅವ, ಇವ ಇಟಲಿ ಅವ, ಇವ ಜರ್ಮನಿ ಅವ, ಇವ ಇಂಗ್ಲೆಂಡ್ ಅವ. ಈಗ ನಾವು ಸಪೋಸ್ ಫ್ರಾನ್ಸ್ ಏರ್ಪೋರ್ಟ್ ಅಲ್ಲಿ ಇದ್ರೆ ನಾವು ಈ ರೀತಿ ನೋಡ್ತೇವೆ, ಓ ಇವ ತುಂಬಾ ಉದ್ದ ಇದ್ದಾನೆ, ಇವ ಹಾಗಿದ್ದಾನೆ ಹೀಗಿದ್ದಾನೆ. ಪ್ರಭುಪಾದ ಅದನ್ನು ನೋಡ್ಲಿಲ್ಲ. ಹಾಗೆ ಇದು ಅವರಿಗೆ ತುಂಬಾ ಲೈಕ್ ಆಯ್ತು ಸೀನಿಯರ್ ಡಿವೋಟಿಗೆ. ಎಕ್ಸಾಂಪಲ್ ನಾನು ಭಗವದ್ ಕ್ಲಾಸಲ್ಲಿ ಅದೇ 2020 ಯಾವುದೋ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಸಫರಿಂಗ್ ಅಂದ್ರೆ ಎಲ್ಲರೂ ದೇ ಡೋಂಟ್ ನೋ ವಾಟ್ ದೇ ಆರ್ ಡೂಯಿಂಗ್, ಸಿಂಪ್ಲಿ ದೇ ಆರ್ ಡೂಯಿಂಗ್. ಪ್ರಭುಪಾದ ಹೇಳುವಂಥದ್ದು ಹೇಗೆಂದ್ರೆ, ನಿನ್ನೆ ಇಲ್ಲಿ ಒಂದು ಸ್ಕೂಲ್ ಇದು ಮಕ್ಕಳು ಬಂದಿದ್ರು, 125 ಮಕ್ಕಳು, ಸ್ಕೌಟ್ ಅಂಡ್ ಗೈಡ್ಸ್. ಇದು 11:30 ಆಲ್ಮೋಸ್ಟ್ 1 ಗಂಟೆ ತನಕ. 11:30 ಬಂದರು. 1:30 ಗಂಟೆ ನಾನು ಸ್ವಲ್ಪ ಕತೆ ಕೂಡ ಹೇಳಿದೆ, ಭಗವದ್ಗೀತೆ ಬಗ್ಗೆ ಹೇಳಿದೆ, ಕ್ವಶನ್ ಕೇಳಿದೆ, ಮತ್ತೆ ಕುಣಿಸಿದೆ, ಒಳ್ಳೆ ಕುಣಿಸಿದೆ. ಹಾಗೆ ಲಾಸ್ಟಿಗೆ ಪ್ರಿನ್ಸಿಪಲ್, ಕರೆಸ್ಪಾಂಡೆಂಟ್ ಎಲ್ಲ ಟೀಚರ್ಸ್ ಅವರೆಲ್ಲ ಇದ್ರು, ಅವರೆಲ್ಲ ನನ್ನ ಹತ್ರ ಬಂದರು. 1:30 ಗಂಟೆ ಹೇಗೆ ಹೋಯ್ತಂತ ಗೊತ್ತಿಲ್ಲ ಹೇಳಿದ್ರು, ಹೇಗೆ ಕಳೀತಂತ ಗೊತ್ತಿಲ್ಲ, ಎಲ್ಲರಿಗೆ ಮಕ್ಕಳಿಗೆ ಖುಷಿಯಾಗಿದೆ, ಈ ರೀತಿ ಹೇಳಿದ್ರು. ನಾ ಹೇಳಿದೆ, ಖುಷಿ ಸಿಗುವಂಥದ್ದು ಇದು ನಾವು ಯಾವ ಯಾವ ವಿಷಯದಲ್ಲಿ ಖುಷಿ ಹುಡುಕ್ತಾ ಹೋಗ್ತಾ ಇರ್ತೇವೆ. ಹಾಗೆ ಜನರಿಗೆ ಗುರಿ ಗೊತ್ತಿಲ್ಲ, ಗೋಲ್ ಗೊತ್ತಿಲ್ಲ, ಗೋಲ್ ಎಂತ ಅಂತ, ಜೀವನದ ಉದ್ದೇಶ ಗೊತ್ತಿಲ್ಲ. ನಾನು ಅವ್ರಿಗೆ ಹೇಳಿದೆ ಎಂತಂದ್ರೆ, ಸ್ಕೂಲಿಗೆ ಹೋಗ್ತಾರೆ, ಕರೆಸ್ಪಾಂಡೆಂಟ್ ಒಂದು ಪ್ರಿನ್ಸಿಪಲ್ಗೆ ಹೇಳಿದೆ, ಟೀಚರ್ನವರಿಗೆ, ನಾವು ಹೇಳುವಂತ ಸ್ಕೂಲ್ಗೆ ಹೋಗುವಾಗ ಸ್ಕೂಲಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿ, ಒಳ್ಳೆ ಕಾಲೇಜಿಗೆ ಹೋಗ್ಬೇಕು, ಕಾಲೇಜಿಗೆ ಹೋದ ಮೇಲೆ ಒಳ್ಳೆ ಮಾರ್ಕ್ಸ್ ತೆಗೆದು ಅಮೆರಿಕದಲ್ಲಿ ಕೆಲಸ ಸಿಗ್ಬೇಕು, ಅಮೆರಿಕದಲ್ಲಿ ಕೆಲಸ ಸಿಕ್ಕಿದ ಮೇಲೆ ಅಂತ ಒಳ್ಳೆ ಹಣ ಸಂಪಾದನೆ ಮಾಡ್ಬೇಕು. ಹಣ ಸಂಪಾದನೆ ಆಯ್ತು, 5-6 ವರ್ಷ ಆಯ್ತು ಸಂಪಾದನೆ ಆಯ್ತು. ಮತ್ತೆ ಈಗ ಫಸ್ಟಿಗೆ ಹುಡುಕುದಿಲ್ಲ ಹುಡುಗಿಯನ್ನು, ಯಾಕಂದ್ರೆ ಹಣ ಸಂಪಾದನೆ ಇಲ್ಲಲ್ಲ. ಒಳ್ಳೇದಾದ ಮೇಲೆ ಇಷ್ಟು ಹಣ ಉಂಟು ಸಂಪಾದನೆ, ಮತ್ತೆ ಹುಡುಗಿಯನ್ನು ಹುಡುಕುವಂತ. ಮತ್ತೆ ಹುಡುಗಿ ಯಾವ್ದೊಂದು ಸಿಗ್ತದೆ, ಯಾವ್ದೊಂದು ಸಿಗ್ತದೆ ಅವನ ಹಣೆ ಬರಕ್ಕೆ ತಕ್ಕಾಗಿ. ಹಾಗೆ ಆ ಹುಡುಗಿ ಸಿಕ್ಕಿದ ಮೇಲೆ ಕೆಲವೊಮ್ಮೆ ಹೆಚ್ಚಿನಾಗಿ 90% ಜೀವನ ಸರಿಯಾಗಿ ನಡೆಯುವುದಿಲ್ಲ. ಯಾಕೆಂದ್ರೆ ಇವನಿಗೆ ಕೂಡ ಕಲ್ಚರ್ ಗೊತ್ತಿಲ್ಲ, ಅವಳಿಗೆ ಕೂಡ ಕಲ್ಚರ್ ಗೊತ್ತಿಲ್ಲ, ಕಲ್ಚರ್ಲೆಸ್. ಇಬ್ಬರು ಕಲ್ಚರ್ಲೆಸ್ ಸೇರುವಾಗ ಎಂತ ಆಗ್ತದೆ, ಅದು ಹೊಂದಾಣಿಕೆ ಆಗುವುದಿಲ್ಲ, ಈ ರೀತಿ ಆಗ್ತದೆ. ಮತ್ತೆ ಸಪೋಸ್ ಈಗ ಒಟ್ಟಿಗೆ ಇದ್ರೂ ಕೂಡ ಎಂತ ಆಗ್ತದೆ, ಎಸ್ ಈಗ ಒಳ್ಳೆ ಒಂದು ಮನೆ ಕಟ್ಟಬೇಕು, ಅಮೆರಿಕದಲ್ಲಿದ್ರೆ ಅಮೆರಿಕದಲ್ಲಿ ಮನೆ ಕಟ್ಟಬೇಕು, ತೆಗಿಬೇಕು, ಅದಕ್ಕೆ ಒಬ್ಬ ತುಂಬಾ ಹಣ ಬೇಕು, ಚಲೋ ಭಾರತದಲ್ಲಿ ಕಟ್ಟಬೇಕು, ಅದಕ್ಕೆ ಹೋಗ್ತದೆ, ಅದಕ್ಕೆ ಪ್ರಯತ್ನ, ಲೋನ್ ಮಾಡಿ, ಅದು ಮಾಡಿ, ಇದು ಮಾಡಿ, ಸ್ವಲ್ಪ ಸಮಯ ಅಂದ್ರೆ ಸ್ಯಾಲರಿ ಸ್ವಲ್ಪ ಜಾಸ್ತಿ ಆಗ್ತದೆ. ಮತ್ತೆ ಒಳ್ಳೆ ಕಾರ್ ತೆಗಿಬೇಕು ಹೋಗ್ಲಿಕ್ಕೆ, ಒಳ್ಳೆ ಕಾರ್ ಲೋನ್ ಮಾಡಿ ವಾಪಸ್ ಕಾರ್ ಆಯ್ತು. ಇದನ್ನೆಲ್ಲ ನಾನು ನಿನ್ನೆ ಹೇಳಿದೆ ಅವರಿಗೆ, ಟೀಚರ್ಸ್ ಮತ್ತು ಪ್ರಿನ್ಸಿಪಲ್ ಅವರು ಹೀಗೆ ಹೇಳ್ತಾ ಇದ್ರು. ಹಾಗೆ ಅದಾದ ಮೇಲೆ ಈಗ ಮಕ್ಕಳಾಗಬೇಕು, ಮಕ್ಕಳು ಪ್ಲಾನಿಂಗ್ ಲೇಟ್, ಇದೆಲ್ಲ ಮಾಡಿದ ಮೇಲೆ ಲೇಟ್, ಮತ್ತೆ ಮಕ್ಕಳಾಗ್ತದೆ. ಕೆಲವೊಮ್ಮೆ ಆಗುವುದೇ ಇಲ್ಲ, ಲೇಟ್ ಮಾಡಿದ್ರೆ ಆಗುವುದೇ ಇಲ್ಲ, ಇಮಿಡಿಯೇಟ್ ಮಾಡ್ಬೇಕಂತ. ಮದುವೆ ಆದ ಕೂಡ ಇಮಿಡಿಯೇಟ್, ಲೇಟ್ ಮಾಡಿದ್ರೆ ಅದು ಮತ್ತೆ ಕೆಲವೊಮ್ಮೆ ಆಗುವುದೇ ಇಲ್ಲ ನಮ್ಮ ಗ್ರಾಚಾರ. ಹಾಗೆ ಮಕ್ಕಳು ಸಪೋಸ್ ಆಯ್ತು, ಮಕ್ಕಳಾದ್ಮೇಲೆ ಅಲ್ಲಿಗೆ ನಿಂತಿದ್ದ ಮಕ್ಕಳದು ಮತ್ತೆ ಫ್ಯೂಚರ್. ರಾತ್ರಿ ಮಲಗುವಾಗ ಕೂಡ ಅದೇ ಬ್ರೈಟ್ ಫ್ಯೂಚರ್. ಬ್ರೈಟ್ ಅಂದ್ರೆ ಬ್ರೈಟ್ ಲೈಟ್ ಆಗ್ಬೇಕು, ಬ್ರೈಟ್. ಅದೇ ರಾತ್ರಿ ಆಗಲು ಅದೇ ಕೊರಗು. ಯಾರ್ದು ನೀವು ಕೇಳಿದ ಹಣ ಸಂಬಂಧ, ಮಕ್ಕಳಿಗೋಸ್ಕರ. ಎಲ್ಲ ಪ್ರಾಣಿಗಳು ಮಕ್ಕಳನ್ನು ತುಂಬಾ ಚಂದ ನೋಡ್ತದೆ, ಅವರೆಲ್ಲ ಈ ರೀತಿ ನಾವು ನಮ್ಮಾಗಿ ಸಂಪಾದನೆ ಮಾಡೋದಿಲ್ಲ.
ಮೂರ್ಖತನ ಇದು, ಫೂಲಿಶ್ನೆಸ್. ಜನರಿಗೆ ಗೊತ್ತಿಲ್ಲ, ಗುರಿ ಗೊತ್ತಿಲ್ಲ, ಗುರಿ ಗೊತ್ತಿಲ್ಲ, ಇದೇ ರೀತಿ ಆಗುವಂಥದ್ದು. ಹಾಗೆ ಅದಾದ ಮೇಲೆ ಮಕ್ಕಳು ಸ್ವಲ್ಪ ದೊಡ್ಡದಾಗ್ತದೆ, ಮತ್ತೆ ಎಜುಕೇಶನ್ ಈಗೀಗ ಆಗ್ಬೇಕು. ಎಜುಕೇಶನ್ ಆದಮೇಲೆ ಮತ್ತೆ ಅವರಿಗೆ ಒಳ್ಳೆ ಕೆಲಸ, ಮತ್ತೆ ಅವರದು ಮದುವೆ, ಮತ್ತೆ ಅವರು ಸೆಟ್ಲ್ ಆಗ್ಬೇಕು. ಹೀಗೆ ಆಗುವಾಗ ನಾವಲ್ಲಿ ಹೀಗೆ ಆಗ್ತದೆ, ಬಲ ಇಲ್ಲದೆ ಆಗ್ತದೆ. ನಮ್ಮ ಜೀವನ ಪೂರ್ತಿ ಇದರಲ್ಲೇ ಹೋಯಿತು. ಇದನ್ನು ನಾನು ನಿನ್ನೆ ಹೇಳಿದೆ ಪ್ರಿನ್ಸಿಪಲ್, ಕರೆಸ್ಪಾಂಡೆಂಟ್, ಟೀಚರ್ಸ್ನವರಿಗೆ. ಹೌದಂತ ಈಗ ಕೇಳಿದ್ರು, ಮತ್ತೆ ಈಗ ಒಮ್ಮೆ ಕೇಳಿದ್ರು ಅಷ್ಟೇ, ಒಮ್ಮೆ ಕೇಳ್ತಾರೆ ಬಿಡ್ತಾರೆ. ಒಮ್ಮೆ ಕೇಳಿ ಬಿಟ್ಟು ಪ್ರಯೋಜನವಿಲ್ಲ. ರಿಫಾರ್ಮೇಶನ್ ಆಗ್ಬೇಕು, ಸುಧಾರಣೆ ಆಗ್ಬೇಕು. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು, ಇಡೀ ಲೋಕದಲ್ಲಿ, ಇಡೀ ವಿಶ್ವದಲ್ಲಿ ಇದೇ ನಡೆಯುವಂಥದ್ದು, ರ್ಯಾಟ್ ರೇಸ್. ಇಲಿಯ ಸ್ಪರ್ಧೆ. ಜನರಿಗೆ ಗೊತ್ತಿಲ್ಲ ನಾವು ಎಂತ ಮಾಡ್ತಾ ಇದ್ದೇವೆ ಅಂತ, ನಮ್ಗೆ ಗೊತ್ತಿಲ್ಲ. ಒಟ್ಟು ಮಾಡುವಂಥದ್ದು, ಹೋಗುವಂಥದ್ದು, ಗುಂಪಿನಲ್ಲಿ ಗೋವಿಂದ, ಕುರಿಗಳ ತರ. ಯಾಕೆ? ದೇಹದ ಭಾವನೆಯಲ್ಲಿ ಇದೆಲ್ಲ ಮಾಡುವಂಥದ್ದು. ಯಾಕೆ? ದೇಹದ ಭಾವನೆ. ಹಾಗಾಗಿ ಯಾರು ತುಂಬಾ ಎಲಿವೇಟ್ ಆಗಿದ್ದಾನೆ ಪಾರಮಾರ್ಥಿಕ ವಿಷಯದಲ್ಲಿ, ಅವ ದೇಹದ ನೆಲೆಯಲ್ಲಿ ಇಲ್ಲ, ಅವ ಪರಮಾತ್ಮನ ನೋಡ್ತಾನೆ ಎಲ್ಲ ಕಡೆ ನೋಡುವಾಗ ನಾವು ಅದೇ ಕಾಣ್ತದೆ ಅವನಿಗೆ ಎಲ್ಲ ಕಡೆ. ದಯವಿಟ್ಟು ಎಲ್ಲರೂ ಸಂಜೆ ಕ್ಲಾಸಿಗೆ ಬನ್ನಿ 6 ಕಾಲಕ್ಕೆ. ಲಿಂಕ್ ಇದಾಗ್ತೇನೆ. ಮತ್ತೆ ನಾನು ಕ್ಲಾಸ್ ಆದ್ಮೇಲೆ ಕೆಲವರೆಲ್ಲ ಬಿಟ್ಟು ಹೋಗ್ತಾರೆ, ಹಾಗಾಗಿ ಈಗಲೇ ಹೇಳುವ. ಓಕೆ, ಭಾವಾರ್ಥ. ದಕ್ಷನು ಶಿವನ ಮಾವ, ಆದ್ದರಿಂದ ಅವನಿಗೆ ಗೌರವ ಸಲ್ಲಿಸಬೇಕಾದ ಶಿವನ ಕರ್ತವ್ಯ ಎಂದು ವಾದಿಸಬಹುದು. ಮಾವನಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ಈಗ ನಾವು ಇದಕ್ಕೆ ವಾದಿಸಬಹುದು. ಅಂತ ಅವ ಮಾವನಿಗೆ ರೆಸ್ಪೆಕ್ಟ್ ಕೊಡ್ಲಿಲ್ಲ, ತಪ್ಪು ಶಿವ ಅಂತ. ವಾದಕ್ಕೆ ಉತ್ತರ ಉಂಟಂತೆ ನೋಡಿ. ಎಂತ ಹೇಳಿದ್ರು ಒಬ್ಬ ವಿದ್ಯಾವಂತನು ಸ್ವಾಗತಿಸುವಾಗ ಎದ್ದು ನಿಂತರೆ ಅಥವಾ ನಮಸ್ಕರಿಸಿದರೆ ಆತನ ಪ್ರತಿಯೊಬ್ಬನ ಹೃದಯದಲ್ಲೂ ಅಂತರ್ಯಾಮಿಯಾಗಿರುವ ಪರಮಾತ್ಮನಿಗೆ ಆ ನಮಸ್ಕಾರ ಅರ್ಪಿಸುತ್ತಾನೆ ನೋಡಿ. ವಿದ್ಯಾವಂತ. ಈಗ ಫಸ್ಟ್ ಆಫ್ ಆಲ್ ನಾನು ಹೇಳಿದೆ, ಆ ಕರೆಸ್ಪಾಂಡೆಂಟ್ ಅಂತ ಹೇಳಿದ್ರೆ ಎಂತ ಹೇಳುವಂಥದ್ದು, ಪ್ರಭುಪಾದ ಹೇಳುವಂಥದ್ದು, ಅದನ್ನು ಡಿಸ್ಕಸ್ ಮಾಡಿದೆ. ಪ್ರಭುಪಾದ ಹೇಳುವಂಥದ್ದು, ಟಿಲ್ 10th ಸ್ಟ್ಯಾಂಡರ್ಡ್ ವಾಟ್ ವಿ ಆರ್ ಟೀಚಿಂಗ್ ಇಟ್ಸ್ ಯೂಸ್ಲೆಸ್ ಅಂತ ಹೇಳಿದೆ. ಪ್ರಭುಪಾದ ಹೇಳಿದೆ ಅಂತ, ಟಿಲ್ 10th ಸ್ಟ್ಯಾಂಡರ್ಡ್ ವಾಟ್ ವಿ ಹ್ಯಾವ್ ಟು ಟೀಚ್. ಪ್ರಭುಪಾದ ಹೇಳುವಂಥದ್ದು, ವಿ ಹ್ಯಾವ್ ಟು ಟೀಚ್ ಭಗವದ್ಗೀತಾ, ವಿ ಹ್ಯಾವ್ ಟು ಟೀಚ್ ಸಂಸ್ಕೃತ, ವಿ ಹ್ಯಾವ್ ಟು ಟೀಚ್ ಇಂಗ್ಲಿಷ್, ಯಾಕೆಂದ್ರೆ ಕಾಮನ್ ವರ್ಲ್ಡ್ ಲ್ಯಾಂಗ್ವೇಜ್, ಮತ್ತೆ ವಿ ಹ್ಯಾವ್ ಟು ಟೀಚ್ ಲೋಕಲ್ ಲ್ಯಾಂಗ್ವೇಜ್. ಈಗ ಮಾಯಾಪುರಲ್ಲಿ ನಮ್ದು ಇನ್ಸ್ಟಿಟ್ಯೂಟ್, ಅಲ್ಲಿ ಬೆಂಗಾಲಿ ಲೋಕಲ್. ಈಗ ಇಲ್ಲಿದ್ರೆ ಕನ್ನಡ ಲೋಕಲ್ ಲ್ಯಾಂಗ್ವೇಜ್, ಮತ್ತೆ ಲಿಟಲ್ ಬಿಟ್ ಮ್ಯಾಥ್ಸ್, ಲೆಕ್ಕಾಚಾರಕ್ಕೆ ಲೆಕ್ಕ ಗೊತ್ತಾಗಬೇಕು, ಮತ್ತೆ ಜಿಯೋಗ್ರಫಿ ಎಲ್ಲೆಲ್ಲ ಹೋಗ್ಬೇಕು ಲಿಟಲ್ ಬಿಟ್. ಇದು ಧಾರಾಳ ಸಾಕು. ಇದನ್ನು ನಾನು ನಿನ್ನೆ ಹೇಳಿದೆ ಅವರಿಗೆ. ಹೌದು, ಯಾವಾಗ ಬರ್ತೀರಿ? ವಾರಕ್ಕೆ ಒಮ್ಮೆ ಒಂದು ಕ್ಲಾಸ್ ಮಾಡ್ತೀರಾ ಕೇಳಿದ್ರು ಭಗವದ್ಗೀತೆ. ಈಗ ರಜೆ ಆದ್ಮೇಲೆ ಜೂನಿಂದ ವಾರ ಒಂದೊಂದು ಕ್ಲಾಸ್ ಮಾಡಿ ಭಗವದ್ಗೀತೆ ಇನ್ವಿಟೇಷನ್ ಕೊಟ್ಟಿದ್ದಾರೆ ಈಗ. ಹಾಗೆ ಹೇಗೆಂದ್ರೆ ನಾವು ಎಂತ ಕಲಿಸ್ತೇವೆ, ಮಕ್ಕಳನ್ನು ತುಂಬಾ ಚಂದ ಮಾಡಿ ಬೆಳಿಗ್ಗೆ ಎಬ್ಬಿಸ್ತೇವೆ, ಸ್ನಾನ ಮಾಡಿಸ್ತೇವೆ, ಬ್ರಷ್ ಮಾಡಿಸ್ತೇವೆ, ಎಲ್ಲ ಆದ್ಮೇಲೆ ಅವರಿಗೆ ಬಟ್ಟೆ ಹಾಕ್ತೇವೆ, ಮಗಳಿಗೆ ಸ್ಕೂಲಿಗೆ ಕಳಿಸುವಾಗ. ಮತ್ತೆ ಚಂದ ನಾವು ಎಂತ ಹೇಳೋದು, ಮುಖಕ್ಕೆಲ್ಲ ಪೌಡರ್ ಹಾಕ್ತೇವೆ, ಇದನ್ನೆಲ್ಲ ಬಾಚ್ತೇವೆ, ಚಂದ ಮಾಡಿ ಕಳಿಸ್ತೇವೆ. ಆದ್ರೆ ಎಲ್ಲಿ ಕಳಿಸುವಂಥದ್ದು ನಾವು? ಎಂತ ಕಲೀಲಿಕ್ಕೆ? ಇದನ್ನು ಕಲಿತೆ ಅಂತದ್ದು ಪ್ರಯೋಜನ ಉಂಟಾ? ಏನು ಪ್ರಯೋಜನವಿಲ್ಲ. ಹಾಗಾಗಿ ಲರ್ನೆಡ್ ಪರ್ಸನ್ ಅಂದ್ರೆ ಇಲ್ಲಿ ಈ ವಿಷಯ ಬಂತು, ಅದಕ್ಕೆ ನಾನು ಹೇಳುವಂಥದ್ದು. ಇಲ್ಲಿ ವಿದ್ಯಾವಂತನು
ಫಸ್ಟ್ ಆಫ್ ಆಲ್ ನಮಗೆ ವಿದ್ಯಾವಂತ ಎಂತಂದು ಗೊತ್ತಾಗಬೇಕು. ನಾನು ನಿನ್ನೆ ಹೇಳಿದೆ, ಎಜುಕೇಶನ್ ಆದಮೇಲೆ ಈಗ 22 ವರ್ಷದಲ್ಲಿ ಎಜುಕೇಶನ್ ಆಗ್ತದೆ. ಪ್ರೊಪೋಸಲ್ ಇರುವಂಥದ್ದು, ಈ ವಿಲ್ ಬಿಕಮ್ 2-legged animal, 2 ಕಾಲಿನ ಪ್ರಾಣಿ. ಯಾಕೆಂದ್ರೆ 22 ವರ್ಷ ಆದಮೇಲೆ ಕಲ್ತಿದ್ದಾನೆ 22 ವರ್ಷ, ಆದರೆ ಪ್ರಾಣಿಗಳು ಎಂತ ಮಾಡ್ತಾರೆ ಅದನ್ನು ಮಾಡುವಂಥದ್ದು. ಬೆಟರ್ ಈಟಿಂಗ್, ಬೆಟರ್ ಮೇಟಿಂಗ್, ಬೆಟರ್ ಡಿಫೆಂಡಿಂಗ್, ಬೆಟರ್ ಸ್ಲೀಪಿಂಗ್, ಇದರ ಬಗ್ಗೆ ಅವನಿಗೆ ಯೋಚನೆ. ಇದು ಪ್ರಾಣಿಗಳು ಕೂಡ ಮಾಡ್ತವೆ, ಪ್ರಾಣಿಗಳು ಕೂಡ ಮಾಡ್ತವೆ. ಇದನ್ನು ಕೂಡ ನಾನು ನಿನ್ನೆ ಹೇಳಿದೆ. ತುಂಬ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು, ಮಾತಾಡಲಿಕ್ಕೆ ಅವಶ್ಯಕ ಸಿಗೋದು ಹೇಳುವಂಥ ಸತ್ಯಗಳು. ಹಾಗಾಗಿ ನಾವು ನಮ್ಮ ಶಾಲಾ ಕಾಲೇಜು ಕಲಿಸಿ ಅವರನ್ನು ವಿದ್ಯಾವಂತರು ಮಾಡುವುದಲ್ಲ, ಅವರನ್ನು ಬುದ್ಧಿಹೀನರು ಮಾಡುವಂಥದ್ದು. ಬುದ್ಧಿಹೀನರಂದ್ರೆ ಕುರಿ ನೋಡಿ ಹೀಗೆ ಇರ್ತದೆ, ಹೀಗೆ ಇರ್ತದೆ, ಹಾಗೆ ಕುರಿಗಳಾಗುವಂಥದ್ದು ಅಷ್ಟೇ. ವಿದ್ಯಾವಂತ ಅಂದ್ರೆ ಅವನಿಗೆ ಪರಮಾತ್ಮನ ಬಗ್ಗೆ ಗೊತ್ತಿರಬೇಕು, ಆತ್ಮದ ಬಗ್ಗೆ ಗೊತ್ತಿರಬೇಕು. ನೀವು ಎಲ್ಲಿಯಾದರೂ ಸ್ಟೂಡೆಂಟ್ಸ್ ಅನ್ನು ನೀವು ಹುಡುಕಿ, ಯಾರಿಗಾದ್ರೂ ಇದ್ರ ಬಗ್ಗೆ ಜ್ಞಾನ ಉಂಟಾ? ಈಗ ನಾವು ಕೃಷ್ಣ ಪ್ರಜ್ಞೆ ಪ್ರಚಾರದಿಂದಾಗಿ ಅಲ್ಲಿ ಇಲ್ಲಿ ಸ್ವಲ್ಪ ಮಕ್ಕಳಿಗೆ ಗೊತ್ತಿರ್ಬೋದು, ಅದು ಕೂಡ ಬೆರಳೆ ಎಣಿಕೆ. ಎಂತಂದ್ರೆ ಕೋಟಿಯಲ್ಲಿ ಒಬ್ಬರಿಬ್ಬರಿಗೆ ಗೊತ್ತಿರ್ಬೋದು ಮಕ್ಕಳಲ್ಲಿ, ಕೋಟಿ ಮಕ್ಕಳಲ್ಲಿ ಇಬ್ಬರಿಗೆ ಜ್ಞಾನವೇ ಇಲ್ಲ. ಎಸ್, ವಿದ್ಯಾವಂತನು ಸ್ವಾಗತಿಸುವ ಎದ್ದು ನಿಂತರೆ ಅಥವಾ ನಮಸ್ಕರಿಸಿದ ಆತನು ಪ್ರತಿಯೊಬ್ಬನ ಹೃದಯದಲ್ಲೂ ಅಂತರ್ಯಾಮಿಯಾಗಿರುವ ಪರಮಾತ್ಮನಿಗೆ ನಮಸ್ಕಾರ ಅರ್ಪಿಸುತ್ತಾನೆ ಎಂದು ತಿಳಿಯಬೇಕು. ಆದ್ದರಿಂದಲೇ ವೈಷ್ಣವ ಸಮಾಜದ ಶಿಷ್ಯನು ತನ್ನ ಗುರುವಿಗೆ ನಮಸ್ಕಾರ ಮಾಡಿದರೆ ಗುರುವು ತಕ್ಷಣ ಪ್ರತಿವಂದನೆ ಮಾಡುವುದನ್ನು ನಾವು ನೋಡುತ್ತೇವೆ. ಯಾಕೆಂದ್ರೆ ಇಮಿಡಿಯೇಟ್ ಅಡ್ವಾನ್ಸ್ ಡಿವೋಟಿ, ಸಪೋಸ್ ನಿಮಗೆ ನಾನೊಂದು ಉದಾಹರಣೆ ಕೊಡ್ತೇನೆ. ಈಸ್ ಹೋಲಿನೆಸ್ ರಾಧಾನಾಥ್ ಮಹಾರಾಜ್ ಅವರ ಶಿಷ್ಯ ಸ್ವರೂಪ್ ದಾಮೋದರ್ ಅವರ ಶಿಷ್ಯ. ಅವರು ಒಳ್ಳೆ ಕೀರ್ತನೆ ಎಲ್ಲ ಮಾಡ್ತಾರೆ, ಅವ್ರ ಸಾಂಗ್ಸ್ ಎಲ್ಲ ಉಂಟು. ಹಾಗೆ ಒಂದು ದಿವಸ ಒಬ್ಬರು ರಾಧಾನಾಥ್ ಮಹಾರಾಜ್ ಅಂತ ಹೇಳಿದಂತೆ, ಸ್ವರೂಪ್ ದಾಮೋದರ್ ಎಂತ ಆಡ್ತಾರೆ, ಸೂಪರ್ ಆಡ್ತಾರೆ. ಹೌದಾ, ಎಸ್ ವೆರಿ ಗುಡ್. ಮತ್ತೆ ಅವ್ರಿಗೆ ಗೊತ್ತಿರಲಿಲ್ಲ ಅದು ಇವರ ಶಿಷ್ಯ ಅಂತ. ಸ್ವಲ್ಪ ಸಮಯದ ನಂತರ ಅವ್ರಿಗೆ ಗೊತ್ತಾಗಂದ್ರೆ ಇವರ ಶಿಷ್ಯ ಅಂತ. ಮತ್ತೆ ಅವ್ರನ್ನ ಭೇಟಿ ಆಗ್ತಾರೆ. ಮೊನ್ನೆ ನಾನು ಅವರ ಬಗ್ಗೆ ಹೇಳಿದೆ, ನೀವು ಎಂತ ಹೇಳಿಲ್ಲ ಎಂತ ನಿಮ್ಮ ಅವ್ರ ಶಿಷ್ಯ ಅಂತ. ಅದಕ್ಕೆ ಇವರು ಹೇಳಿದ್ರು, he has given me opportunity to serve, ಅಂದ್ರೆ he has given me opportunity to initiate. ಇವರು ಹೇಳಿದ್ರು, he has given me opportunity to initiate and I got an opportunity to serve by initiating him. ಹಾಗಾಗಿ ಅಲ್ಲಿ ಅಂತ ಬಾಸ್ ಮೂಡ್ ಅಲ್ಲ, ಸರ್ವಿಸ್ ಮೂಡ್. ಹಾಗೆ ಇಲ್ಲಿ ಕೂಡ ಅದನ್ನು ಹೇಳುವಂಥದ್ದು. ತಕ್ಷಣ ಪ್ರತಿವಂದನೆ ಮಾಡುವುದನ್ನು ನಾವು ನೋಡುತ್ತೇವೆ, ಏಕೆಂದ್ರೆ ಅವರು ನಮಸ್ಕಾರವನ್ನು ಪರಸ್ಪರ ಭಗವಂತ ಅರ್ಪಿಸ್ತಾರೆ ಹೊರತು ದೇಹಕ್ಕಲ್ಲ. ಹಾಗಾಗಿ ಗುರು ಯಾವ ರೀತಿ ಹೇಳುವಂಥದ್ದು? ಗುರು ಹೇಳುವಂಥದ್ದು, ಐ ಆಮ್ ಯುವರ್ ಸರ್ವೆಂಟ್, you have given me opportunity to serve, so I am ಅಂತ ನಿನ್ಗೆ ನಾನು ಅಡ್ಡ ಬೀಳ್ತಾ ಇದ್ದೇನೆ. ಗುರು ಈ ರೀತಿ ಹೇಳುವಂಥದ್ದು, ಅಡ್ವಾನ್ಸ್ ಗುರು. ನನ್ನ ನಿನ್ನ ಶಿಷ್ಯ ನಾನು ಹೇಳಿದಾಗ ಮಾಡ್ಬೇಕು, ಆ ರೀತಿ ಹೇಳುವುದಿಲ್ಲ. ಅವ ಹೇಳ್ತಾನೆ, ಯಾಕೆ ಅಂದ್ರೆ ಅವನ ಹೃದಯದಲ್ಲಿ ಕೂಡ ಪರಮಾತ್ಮ ಇದ್ದಾನೆ. ಹಾಗಾಗಿ ಗುರು ಅವನಿಗೆ ಸಾಕ್ಷಾತ್ಕಾರ ಉಂಟು, ಇದರ ಬಗ್ಗೆ ರಿಯಲೈಸೇಷನ್ ಉಂಟು. ಎಂತ? ಎಸ್, ಪರಮಾತ್ಮ ಇದ್ದಾನೆ, ಹಾಗಾಗಿ ನಾನು ಬಾಸ್ ಅಲ್ಲ, ಪರಮಾತ್ಮ ಇಸ್ ದ ಬಾಸ್. ಸೊ ಅವ ಇಮಿಡಿಯೇಟ್ ಶಿಷ್ಯನಿಗೆ ಅಡ್ಡ ಬೀಳ್ತಾನೆ. ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ, ಫಾರ್ ಗಿವಿಂಗ್ ಮಿ ಅನ್ ಆಪರ್ಚುನಿಟಿ ಟು ಸರ್ವ್, ಈ ರೀತಿ ಹೇಳ್ತಾನೆ. ಯಾಕೆಂದ್ರೆ ಪರಮಾತ್ಮ ಇದ್ದಾನೆ, ಅವನಿಗೆ ಗೊತ್ತುಂಟು. ಹಾಗೆ ಅವನ ರೆಸ್ಪೆಕ್ಟ್ ಇಮಿಡಿಯೇಟ್ ಪರಮಾತ್ಮನಿಗೆ. ಇದನ್ನು ಇಲ್ಲಿ ಹೇಳುವಂತ ದೇಹಕ್ಕಲ್ಲ. ಆದ ಕಾರಣ
ಗುರು ಶಿಷ್ಯನ ದೇಹದಲ್ಲಿ ನೆಲೆಸಿರುವ ಪರಮಾತ್ಮನ ನಮಸ್ಕರಿಸ್ತಾನೆ. ತನಗೆ ಗೌರವಗಳನ್ನು ಸಲ್ಲಿಸುವುದಕ್ಕಿಂತ ತನ್ನ ಭಕ್ತನಿಗೆ ಗೌರವಗಳನ್ನು ಸಲ್ಲಿಸುವುದೇ ಶ್ರೇಷ್ಠವೆಂದು ಭಗವಂತ ಶ್ರೀಮದ್ ಹೇಳಿದ್ದಾನೆ. ಹಾಗಾಗಿ ಈಗ ನೋಡಿ, ನಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ ಒಬ್ಬರನ್ನೊಬ್ಬರು ಪ್ರಭು, ಯಾಕೆ ಪ್ರಭು ಅಂತ ಹೇಳುವಂಥದ್ದು? ಯು ಕ್ಯಾನ್ ರೆಸ್ಪೆಕ್ಟ್, ಬಿಕಾಸ್ ಪರಮಾತ್ಮ ಇಸ್ ದೇರ್. ಯು ಆರ್ ಮೈ ಪ್ರಭು, ಐ ಆಮ್ ಯುವರ್ ಸರ್ವೆಂಟ್. ಈಗ ನಾವು ಒಬ್ಬನಿಗೆ ಹೇಳ್ತೇವೆ, ಅವ ಕೂಡ ಆ ರೀತಿ ಹೇಳುವಂಥದ್ದು, ಯು ಆರ್ ಮೈ ಪ್ರಭು, ಐ ಆಮ್ ಯುವರ್ ಸರ್ವೆಂಟ್. ಪ್ರಭು ಪ್ರಭು ಯಾಕೆ ಪ್ರಭು? ಪ್ರಭು ಮೀನ್ಸ್ ಬಿಕಾಸ್ ಪರಮಾತ್ಮ ಇಸ್ ದೇರ್. ಅದಕ್ಕೆ ಪ್ರಭು, ಅದಕ್ಕೆ ಪ್ರಭು. ಭಕ್ತರು ತಮ್ಮ ದೇಹದೊಂದಿಗೆ ಸಮೀಕರಿಸಿಕೊಳ್ಳುವುದಿಲ್ಲ. ಭಕ್ತರು ಯಾವಾಗಲೂ ದೇಹದೊಟ್ಟಿಗೆ ಸಮೀಕರಿಸಿಕೊಳ್ಳುವುದಿಲ್ಲ. ಅದನ್ನು ವೈಷ್ಣವರಿಗೆ ನಮಸ್ಕರಿಸಿದ್ರೆ ವಿಷ್ಣುವಿಗೆ ನಮಸ್ಕರಿಸಿದಂತೆ. ವೈಷ್ಣವನ ಕಂಡ ಕೂಡಲೇ ಅವನಿಗೆ ತಕ್ಷಣ ನಮಸ್ಕಾರ ಮಾಡುದು ಶಿಷ್ಟಾಚಾರ. ಇಮಿಡಿಯೇಟ್ ನಮಸ್ಕಾರ ಮಾಡ್ಬೇಕಂದ್ರೆ ವೈಷ್ಣವನ ನೋಡಿದ ಕೂಡಲೇ ಇಮಿಡಿಯೇಟ್, ಅಂದ್ರೆ ಅದು ಭಗವಂತನಿಗೆ ನಮಸ್ಕರಿಸ್ತದೆ ಇಮಿಡಿಯೇಟ್ ಎಂದು ಹೇಳಲಾಗಿ. ನೋಡಿ, ಈ ದೇಹವು ವಿಷ್ಣುವಿನ ದೇವಾಲಯವೆಂದು ವೈಷ್ಣವನು ಕಾಣುತ್ತಾನೆ. ಇದು ದೇಹ ಅಂತಂದ್ರೆ ಅದಕ್ಕೆ ನಾವು ದೇಹವನ್ನು ಒಳ್ಳೆ ರೀತಿಯಲ್ಲಿ ಇಡಬೇಕು. ಯಾಕೆಂದ್ರೆ ಇದು ವಿಷ್ಣುವಿನ ದೇವ, ಒಳಗಿದ್ದಾನೆ ವಿಷ್ಣು, ಪರಮಾತ್ಮನಾಗಿದ್ದಾನೆ. ಶಿವನು ಆಗಲೇ ಕೃಷ್ಣ ಬಗ್ಗೆ ಪರಮಾತ್ಮ ನಮಸ್ಕರಿಸಿದ್ದಾನೆ. ಓಕೆ, ಹೀಗಾಗಿ ಅವನು ದೇಹವೇ ತಾನು ಎಂದು ಭಾವಿಸಿದ ದಕ್ಷನಿಗೆ ಗೌರವ ಸಲ್ಲಿಸಿಯಾಗಿತ್ತು. ಅವನ ದೇಹಕ್ಕೆ ನಮಸ್ಕಾರ ಮಾಡಿ ಗೌರವಿಸುವ ಅವಶ್ಯಕತೆ ಇರಲಿಲ್ಲ. ಓಕೆ, ಏಕೆಂದ್ರೆ ಹಾಗೆ ಮಾಡಿದನು ವೈದಿಕ ವಿಧಿ ಅಲ್ಲ. ಈ ಹರೇ ಕೃಷ್ಣ. ಎಸ್, ಎಲ್ಲರೂ ಸಂಜೆ ಬನ್ನಿ 6:15. ಇವತ್ತು ಸ್ಪೆಷಲ್ ಕ್ಲಾಸ್ ಉಂಟು. ಮೊನ್ನೆದೆ ಯಾವುದು ಪ್ರೀಚಿಂಗ್ ಟೆಕ್ನಿಕ್ಸ್ ಪಾರ್ಟ್ 2. ಮೊನ್ನೆ ಪಾರ್ಟ್ 1 ಮಾಡಿದೆ. ಮೊನ್ನೆದು ಏನಲ್ಲ, ಜಸ್ಟ್ ಅದು ಬಿಗಿನಿಂಗ್. ಇವತ್ತು ಕ್ಲಾಸ್ ತುಂಬಾ ಡೀಟೇಲ್ ಆಗಿ ಉಂಟು. ಎಸ್, ಎಲ್ಲರಿಗೂ ಕೂಡ ಹೇಳಿ, ಎಲ್ಲರಿಗೂ ಕೂಡ ಇದನ್ನು ಲಿಂಕ್ ಅನ್ನು ಕಳಿಸಿ. ಇದು ತುಂಬಾ ನಿಮಗೆ ಎಂತ ಹೇಳುವಂಥದ್ದು ಉಪಯೋಗ ಆಗಬಹುದು. ಎಸ್, ವಾಂಚ ಕಲ್ಪತರು ವಿಶ್ವ ಕೃಪಾ ಸಿಂಧು ಭ್ಯೋ ಪತಿತನ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಗೆ ಜೈ. ವೈಷ್ಣವ ಠಾಕೂರ್ ಶ್ರೀಲ ಪ್ರಭುಪಾದ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಜೈ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಹರೇ